ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಇದ್ದೇನೆ. ಯಾಕಂತ ಹೇಳಿದ್ರೆ, ಒಬ್ಳು ಹೆಣ್ಣು ಮಗಳಾಗಿ ಯಾವುದೇ ಸಮಸ್ಯೆಯನ್ನ ಹೇಗೆ ಎದುರಿಸಬೇಕು, ಗಟ್ಟಿಯಾಗಿ ಹೇಗೆ ನಿಂತು ಜೀವನ ಮಾಡಬೇಕು ಅನ್ನೋದಕ್ಕೆ ನಿರೂಪಣೆಯಾಗಿ ನಿಂತಂಥವರನ್ನ, ಅವರ ಜೀವನವನ್ನ ನಿರೂಪಣೆ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ. ಇದು ಬೇರೆ ಯಾರದ್ದೂ ಕಥೆಯಲ್ಲ. ಜಿ ಕನ್ನಡದಲ್ಲಿ ಇವರು ಬಂದ ಆಡಿಷನ್ ದಿನಾನೇ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಅದಕ್ಕಿಂತ ಮುಂಚೆನೆ ಈ ತುಳು ಚಿತ್ರರಂಗ ಇರ್ಬೋದು ಅಥವಾ ಡ್ರಾಮಾದ ಜೀವನ ಇರ್ಬೋದು, ಎಲ್ಲ ಕಡೆ ದೊಡ್ಡ ಹೆಸರು ಮಾಡಿದಂತಹ ದೊಡ್ಡ ವ್ಯಕ್ತಿತ್ವ ಇವರದು. ಇವರ ದೇಹವನ್ನ ಅಪಹಾಸ್ಯ ಮಾಡಿದ್ರು, ಆದ್ರೆ ಇವರು ಹಾಸ್ಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ರು. ಇದು ಬೇರೆ ಯಾರು ಅಲ್ಲ, ಪಿಂಕಿ ರಾಣಿ ಅವರು. ಜೀವನದಲ್ಲಿ ರಾಣಿ ಆಗದಿದ್ರು ಡ್ರಾಮಾ ಹಾಗೂ ಕಲಾ ಜೀವನದಲ್ಲಿ ರಾಣಿಯಾಗಿ ಮೆರೆದಂಥವರನ್ನ ಇವತ್ತು ನಾನು ನಿಮಗೆ ಅವರ ಅಂತರಾಳವನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಕಾಣಿಸ್ತಾ ಹೆಂಗಿರ್ತೀನಿ ಅಂತ. ಚೆನ್ನಾಗಿದ್ದೀರಾ? ಎಸ್, ಪಿಂಕಿ ರಾಣಿ ಅವರು ಇಲ್ಲೇ ಸುಮಾರು ಹೆಸರುಗಳನ್ನ ಮಾಡಿದ್ರು, ದೊಡ್ಡ ದೊಡ್ಡ ಹೆಸರು. ಯಾಕಂತ ಹೇಳಿದ್ರೆ ಪಿಂಕಿ ರಾಣಿ ಬದಲು ಆ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಇಮೇಜ್ ಅನ್ನು ನೀವು ಸೆಟ್ ಮಾಡಿದ್ರಿ. ಅದರ ನಡುವೆ ಜಿ ಕನ್ನಡಕ್ಕೂ ಕೂಡ ಹೋಗಿ ಬಂದ್ರಿ. ಕಾಮಿಡಿ ಕಿಲಾಡಿ ಅನ್ನುವಂಥ ವೇದಿಕೆ, ಎಲ್ಲಾ ಕಾಮಿಡಿ ಆರ್ಟಿಸ್ಟ್ನವರು ಬಯಸುವಂತಹ ವೇದಿಕೆ. ಒಂದು ದಿನ ಆ ವೇದಿಕೆ ಹತ್ತಬೇಕು, ಸಾಕಷ್ಟು ದಿಗ್ಗಜರ ಎದುರು ನಾವು ಪರ್ಫಾರ್ಮ್ ಮಾಡಬೇಕಾ ಅನ್ನುವಂಥದ್ದು. ಈಗ ಜಿ ಕನ್ನಡದ ಕಾಮಿಡಿ ಕಿಲಾಡಿಯಲ್ಲೂ ಮಿಂಚಿದ್ದೀರಾ. ಇಲ್ಲಿ ಆಲ್ರೆಡಿ ಹೆಸರಿದೆ. ಈಗ ಎರಡೆರಡು ಜವಾಬ್ದಾರಿ, ಅದ್ರ ಜೊತೆಗೆ ಒಂದು ದೊಡ್ಡ ಶಕ್ತಿ ಈಗ ನಿಮ್ಮ ಜೊತೆ ಸೇರಿದೆ. ಜಿ ಕನ್ನಡದ ಜರ್ನಿ ಬಗ್ಗೆ ಹೇಳೋದಾದ್ರೆ, ಇದು ಕನ್ಸು ನನ್ ಕನ್ಸಲ್ಲ, ನನ್ನ ಅಪ್ಪನ ಕನ್ಸು. ಆಕ್ಚುಲಿ ಯಾವತ್ತೂ ನನ್ನ ಅಪ್ಪ ಹೇಳಿದವರಲ್ಲ. ನನ್ನ ಇವತ್ತಿನವರೆಗೆ ತುಳು ಸಿನಿಮಾ ಇರ್ಬೋದು, ಕನ್ನಡ ಸಿನಿಮಾ ಇರ್ಬೋದು, ಆ್ಯಕ್ಟ್ ಮಾಡಿದ್ದು ನನ್ನ ಅಪ್ಪ ಇದುವರೆಗೆ ಥಿಯೇಟ್ರಿಗೆ ಹೋಗಿ ನೋಡಿಲ್ಲ, ಕರೆದ್ರೂ ಬಂದು ನೋಡಿಲ್ಲ. ಯಾಕಂದರೆ ನನ್ನ ಮಗಳನ್ನ ಬೇರೆಯವ್ರು ಹೊಗಳ್ಬೇಕು, ನಾನು ಹೊಗಳಬಾರ್ದು. ಬೇರೆಯವರಿಂದ ಅಪ್ರಿಸಿಯೇಷನ್ ಕೇಳೋದಕ್ಕೆ ಇಷ್ಟಪಡೋ ನನ್ನ ಅಪ್ಪ ಒಂದಿನ ಟಿ ವಿ ನೋಡ್ತಾ ಇರೋವಾಗ ಸೀಸನ್ 3 ನೋಡ್ತಾ ಇದ್ದಾರೆ. ನೋಡಿಬಿಟ್ಟು ಕಾಮಿಡಿ ಕಿಲಾಡಿಗಳು ಸೀಸನ್ 3 ನೋಡಿ ಅವರೇ ಹೇಳ್ತಾ ಇದ್ದಾರೆ, ಈ ಪ್ರೋಗ್ರಾಮ್ಗೆ ನನ್ನ ಮಗಳು ಹೋದರೆ ಹೆಂಗಿರುತ್ತೆ ಅಲ್ವಾ ಅಂತ. ಸೊ ಅವರೊಂದು ಮಾತು ನಂಗೆ ಟಚ್ ಆಯಿತು. ಯಾವತ್ತೂ ನನ್ನ ಅಪ್ಪ ಹೇಳಿಲ್ಲ ನೀನು ಇದು ಮಾಡು ಅದು ಮಾಡು. ನನ್ನ ಅಪ್ಪನ ಆಸೆ ಯಾವುದು ನನಗೆ ಗೊತ್ತಿರಲಿಲ್ಲ, ಬಟ್ ನಾನು ಮಾಡಿದ್ದೆಲ್ಲ ಅವ್ರಿಗೆ ಇಷ್ಟ ಆಗ್ತಾಯಿತ್ತು. ಸೊ ನನ್ನ ಅಪ್ಪ ಹೇಳೋವಾಗ ನನ್ನ ಅಮ್ಮ ಅಂದರು, ಅದೆಲ್ಲ ದೊಡ್ಡ ಸ್ಟೇಜ್, ಅಲ್ಲೆಲ್ಲ ಹೋಗೋದಕ್ಕೆ ತುಂಬ ಇನ್ಫ್ಲುಯೆನ್ಸ್ ಎಲ್ಲ ಬೇಕಾಗುತ್ತೆ, ನೀವು ಸುಮ್ಮನೆ ಇರಿ ಅಂದರು. ಬಟ್ ನನ್ಗೆ ಯಾಕೋ ಅದೊಂಥರ ಅಪ್ಪ ಹೇಳಿದ್ದು ಚಾಲೆಂಜ್ ಆಯಿತು. ಯಾಕಂದರೆ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬ ಪ್ರೀತಿ, ನಾವು ತುಂಬ ಪ್ರೀತಿ ಮಾಡ್ತೀವಿ ನಮ್ಮ ಅಪ್ಪನ, ನಾನು ಮತ್ತು ನನ್ನ ತಂಗಿ. ಸೊ ಆ ಪೊಸಿಷನಲ್ಲಿ ನನ್ನ ಅಪ್ಪ ಹೇಳೋದು ನನಗೆ, ನಾನು ಯಾಕೆ ಟ್ರೈ ಮಾಡಬಾರ್ದು, ಯಾಕೋ ನಮ್ಮ ಅಪ್ಪನಿಗೆ ಇಷ್ಟ, ನನ್ನ ಅಪ್ಪನ ಕನಸನ್ನು ನಾನು ಈಡೇರಿಸ್ದಂಗೆ ಆಗುತ್ತೆ, ಹೇಗಾದರೂ ಟ್ರೈ ಮಾಡ್ತೀನಿ, ಯಾಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಟ್ರೈ ಮಾಡಿರೋ ಜರ್ನಿ ಇಲ್ಲಿಗೆ ತಂದು ನಿಲ್ಲಿಸಿದೆ ಅಷ್ಟೇ. ವೆರಿ ನೈಸ್. ಅಪ್ಪನ ಕನಸನ್ನ ನೀವು ನಿಜ ಮಾಡಿದ್ರಿ. ಆದ್ರೆ ಆ ಆಡಿಷನ್ ವೇದಿಕೆಯಲ್ಲಿ ಎಷ್ಟೋ ಜನ ಹೆಣ್ಣು ಮಗಳು ಕನಸು ಕಾಣಲಿಕ್ಕೆ ಶುರು ಮಾಡಿದ್ರು. ನಾನು ಕೂಡ ನನ್ನ ಸಮಸ್ಯೆಗಳಿಂದ ಹೊರಗಡೆ ಬಂದು ಜೀವನ ಮಾಡ್ತೇನೆ ಅನ್ನುವಂಥದ್ದು. ಇಷ್ಟು ಗಟ್ಟಿ ನೀವು ಹೇಗೆ? ಹುಟ್ಟುತ್ತಲ್ಲೇ ಹೀಗಿದ್ರ ಅಥವಾ ಜೀವನ ಹೇಳ್ಕೊಟ್ಟಿತ್ತ? ಯಾವುದೇ ಸಮಸ್ಯೆ ಬಂದ್ರು ಪಿಂಕಿ ಅವರು ತಲೆ ಕೊಡ್ತಾರಂತೆ ಮೊದಲನೇದಾಗಿ, ಅದು ಹೇಗೆ ಅನ್ನೋದು? ಆ್ಯಕ್ಚುಲಿ ಏನು ಗೊತ್ತಿಲ್ಲ, ನನ್ನ ಮಮ್ಮಿ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಅಪ್ಪ ಎಷ್ಟು ಏನು ಮಾಡಿದ್ರು, ಎಷ್ಟು ಕಷ್ಟ ಇದ್ರು, ಎಷ್ಟು ಬಡತನ ಇದ್ರು, ನಾನು ಸೋಲಲ್ಲ, ನಾನು ಗಟ್ಟಿ ಮನಸ್ಸಿನವಳು, ನಾನು ಗಟ್ಟಿಗಿತ್ತಿ ಅಂತ ನಿಲ್ತಾ ಬಂದರು. ಅದನ್ನು ನೋಡ್ತಾ 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 ಬೆಳೆದು ನಾವ್ಯಾಕೆ ಹೆದರ್ಕೋಬೇಕು, ನಾವೇನು ತಪ್ಪು ಮಾಡಿಲ್ಲ. ಕೆಲವೊಂದು ಹಣೆ ಬರಹಗಳು ಮಾಡಿಸಿರ್ಬೋದು, ಇಲ್ಲ ನಮ್ಮಿಂದ ಕೆಲವು ತಪ್ಪುಗಳಾಗಿರ್ಬೋದು, ಬಟ್ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಅವಮಾನನ ಅನುಭವಿಸಿದರೆ ಅದನ್ನು ನಾವು ಒಂದು ಸ್ಟೆಪ್ಪಾಗಿ ತಗೊಂಡು ನಾವು ನಮ್ಮೊಂದು ಗುರಿ ಮುಟ್ಟೋ ತನಕ ನಾವು ಚಾಲೆಂಜಾಗಿ ತಗೋಬೇಕು ಅದನ್ನು. ಅದು ಬಿಟ್ಟು ನಾನು ಕುಸ್ಬಿಟ್ಟೆ, ಅಯ್ಯೋ ನಾನು ಸೋತ್ಬಿಟ್ಟೆ ಅಂತೇಳಿ ಕೂತ್ರೆ ಅದು ಅಲ್ಲೇ ಇರುತ್ತೆ. 4 ಜನ ಮಾತಾಡ್ತಾರೆ, ಅದೇ 4 ಜನ ನಮ್ಗೆ ಊಟ ಹಾಕಲ್ಲ. ನಾವು ದುಡಿದ್ರೆ ಮಾತ್ರ ಊಟ ಬರುತ್ತೆ. ಹಸುವು ನನಗೆ ಪಾಠ ಕಲಿಸ್ತು. ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತ ನೀವು ಕೇಳಿದ್ರಲ್ಲ, ಹೇಗೆ ಸ್ಟ್ರಾಂಗ್ ಆಗಿ ನಿಂತ್ರಿ ಅಂತೇಳಿ. ಹಸುವು, ನನ್ನ ಹಸು, ನನ್ನ ತಂದೆ ತಾಯಿ ಹಸು, ನನ್ನ ತಮ್ಮ ತಂಗಿ ಹಸು, ನನ್ನ ಮಗು ಹಸು ನನ್ನ ನಿಲ್ಲಿಸ್ತು ಇಲ್ಲಿ ತನಕ. ಅದು ಮಾತ್ರ ನಿಲ್ಲಿಸಿದ್ದು. ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ, ಪಿಂಕಿ ರಾಣಿ ಹಿಂಗಿದ್ದಾಳೆ ಅಂದರೆ ಅದಕ್ಕೆ ಮೇನ್ ರೀಸನ್ ಪಿಂಕಿ ರಾಣಿ ಅಲ್ಲ, ಪಿಂಕಿ ರಾಣಿಯ ಕುಟುಂಬ, ಅವರ ಕುಟುಂಬದವರ ಹಸಿವು, ಕುಟುಂಬದವರ ದುಃಖ
ಕುಟುಂಬ. ನಾನು ಯಾವತ್ತು ಯಾವ ದುಃಖನ ಇರಲಿ, ಯಾವ ಒಂದು ಬೇಜಾರನ್ನ ಸಂಗತಿನ ಇರಲಿ ನಾನು ಮನೇಲಿ ಶೇರ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಮೇಯ್ನ್ ರೀಸನ್ ಅದೇ. ಯಾಕಂದರೆ ನಾನು ಜೀವಂತ ಇರೋ ತನಕ ನನ್ನ ಮನೆಯವರು ಖುಷಿಯಾಗಿರಬೇಕು. ನನ್ನ ಸರೌಂಡಿಂಗ್, ಮನೆಯವ್ರು ಮಾತ್ರ ಅಲ್ಲ, ನನ್ನ ಸರೌಂಡಿಂಗಲ್ಲಿ ಯಾರು ಇರ್ತಾರೆ ಅವರೆಲ್ಲ ಸಖತ್ ಖುಷಿ ಮಾಡಿ ಎಂಜಾಯ್ ಆಗಿರಬೇಕು. ನನ್ನ ವಿಷಯ ಅಷ್ಟೇ. ಬಟ್ ನಾನೇನಂದರೆ ಏನೇ ಇರಲಿ ಅದು ನನಗೆ ಬರಬೇಕು. ಏನೇ ಅನುಭವಿಸೋದಿದ್ದು ಅದು ನನ್ನದೇ ಆಗಿರಬೇಕು. ಏನೇ ದುಃಖ ಇದ್ದರೂ ಅದು ನಂದಾಗಿರಬೇಕು. ನನ್ನ ಏನು ಸಂತೋಷ ಇರಲಿ, ನನ್ನ ಮನೆಯವ್ರ ಸಂತೋಷ ಇರಲಿ, ಅದು ಅವ್ರದ್ದಾಗಿರ್ಬೇಕು. ಅಷ್ಟೇ ನನ್ನ ಕನಸು. ಎಲ್ಲರಿಗೆ ಸಂತೋಷ ಕೊಡ್ಲಿಕ್ಕೆ ಹೋಗ್ತೀರಾ, ಆದರೆ ನೀವು ಜೀವನದಲ್ಲಿ ತಿಂದದ್ದು ದುಃಖ ಮಾತ್ರ. ಸೊ ಯಾವ ಸಂದರ್ಭದಲ್ಲಿ, ನಾನು ಕೇಳೋದು, ಯಾವ ಸಂದರ್ಭದಲ್ಲಿ ನೀವು ಖುಷಿಯಲ್ಲಿದ್ರಿ ಅಂತ? ಖುಷಿಯಲ್ಲಿದ್ದಿದ್ದು ಇಲ್ಲ. ನನ್ನ ಮಗನ ಹೆತ್ತಾಗಲೂ ನಾನು ಖುಷಿಲಿರಲಿಲ್ಲ. ನಾನೇನಾದರೂ ಸಾಧನೆ ಮಾಡಿದಾಗಲೂ ಖುಷಿಲಿರಲಿಲ್ಲ. ಯಾಕಂದರೆ ಸಾಧನೆ ಮಾಡಿದಾಗ, ಇವಾಗ ಝೀ ಕನ್ನಡ ಇರ್ಬೋದು, ಅದಕ್ಕಿಂತ ಮೊದಲು ನನ್ನನ್ನು ಊಟ ಹಾಕಿ ಸಾಕ್ದ ನನ್ನ ತುಳು ರಂಗಭೂಮಿ ಇರ್ಬೋದು, ತುಳು ಸಿನಿಮಾ ರಂಗ ಇರ್ಬೋದು, ಎಲ್ಲಿ ನಾನು ಸಾಧನೆ ಮಾಡಿದಾಗಲೂ ನನ್ನನ್ನು ಮೆಚ್ಚಿ ಅಪ್ಕೊಂಡಿದ್ದು ನನ್ನ ಅಪ್ಪ ಅಮ್ಮ, ನನ್ನ ತಮ್ಮ ತಂಗಿ ಬಿಟ್ಟರೆ, ಗಂಡ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾಕೆ ಬೇಕಿತ್ತು? ಎಲ್ಲಾದರೂ ಬೇರೆ ಕೆಲ್ಸಕ್ಕೆ ಹೋಗ್ಬೋದಿತ್ತು, ಎಜುಕೇಷನ್ ಮಾಡಿದ್ದಾಳೆ, ಬೇರೆ ಏನಾದರೂ ಮಾಡ್ಬೋದಿತ್ತು. ಆದರೆ ನನ್ನ ಆಸೆ, ಪರವಾಗಿಲ್ಲ ಏನೋ ಆ ಹುಡುಗಿ ಮಾಡಿದಾಳೆ ಅನ್ನೋ ಮಾತು ಯಾರ ಬಾಯಿಂದಲೂ ಬಂದಿಲ್ಲ. ಯಾರೊಬ್ಬರು ನನಗೆ ಸ್ನೇಹಿತರು, ಹೀಗೆ ಊರವರು, ಮತ್ತು ಈ ರೀತಿ ನನಗೆ ಫೋನ್ ಮಾಡಿ ವಿಶ್ ಮಾಡಿದವರು ಮತ್ತು ಎಪ್ರಿಸಿಯೇಷನ್ ಮಾಡಿದವರು ಅಲ್ಲದೆ, ನನ್ನವರು ನನಗೆ ವಿಶ್ ಮಾಡಬೇಕು, ನನ್ನ ಪ್ರೋಮೋನ ಶೇರ್ ಮಾಡಬೇಕಿತ್ತು, ನನ್ನ ಬಗ್ಗೆ ಒಂದೆರಡು ನೀನು ನಮ್ಮ ಫ್ಯಾಮಿಲಿ ಕಣೆ, ನೀನು ನನ್ನ ಬಂಧು ಕಣೆ ಅಂತೇಳಿ ಮೆಚ್ಚಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಯಾರೂ ಮಾಡಲಿಲ್ಲ. ಎಷ್ಟು ನಾನು ಯಾವ ತಪ್ಪು ಮಾಡ್ದೇನು ನನ್ನನ್ನು ಮತ್ತು ತುಂಬ ದೂರ ಇಟ್ಟಿದ್ರು. ಇವಾಗಲೂ ಹಾಗೆ ಎಪ್ರಿಸಿಯೇಷನ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಎಪ್ರಿಸಿಯೇಷನ್ ಮಾಡಲಿ ಅಲ್ಲ, ಅವ್ರು ನನ್ನನ್ನು ಹೊಗಳ್ಳಿ, ಅವರ ಇದು ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಎಲ್ಲೋ ಆ ಬೇಜಾರಿದೆ ನನಗೆ. ಇನ್ನೂ ನನ್ನದು ಸಾಧನೆ ಆಗಿರಲಿ, ನಾನು ಮಾಡಿರೋ ಕೆಲಸಕ್ಕಾಗಿರಲಿ, ನಂಗೆ ನೆಮ್ಮದಿ ಸಿಕ್ಕಿಲ್ಲ, ಖುಷಿ ಸಿಕ್ಕಿಲ್ಲ. ನಾನು ಖುಷಿಲಿಲ್ಲ ಟೋಟಲಿ. ದಟ್ಸ್ ಇಟ್. ಖುಷಿ ಪಡಿಸ್ತೀನಿ, ಎಲ್ಲರನ್ನು ಖುಷಿ ಪಡಿಸ್ತೀನಿ, ಆದರೆ ನಾನು ಮಾತ್ರ ಸತ್ಯವಾಗ್ಲೂ ಖುಷಿಲಿಲ್ಲ. ಬಿಕಾಸ್ ದ ರೀಸನ್ ಈಸ್, ಯಾಕೆ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಏನು ಮಾಡಿದೆ, ನಾನು ಯಾಕೆ ಹಿಂಗಿದ್ದೀನಿ, ಯಾಕೆ ನನ್ನವ್ರು ನನ್ನನ್ನು ತಪ್ಕೊಳ್ತಾ ಇಲ್ಲ, ಯಾಕೆ ನನ್ನವ್ರು ನನ್ನನ್ನು ಒಂಥರ ಖುಷಿ ಪಡ್ತಾ ಇಲ್ಲ ನನ್ನನ್ನು ನೋಡಿ, ಅದೊಂಥರ ಬೇಜಾರಿದೆ ಖಂಡಿತ. ಮೇ ಬಿ ಅವರ ದೃಷ್ಟಿಯಲ್ಲಿ ದೋಷ ಇರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಖುಷಿಯಾಗಿದ್ದಂತಹ ಗಳಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು ಒಂದು 2 ಟೀಮ್, ಮಸ್ಕಿರಿ ಕುಡ್ಲ ಇರ್ಬೋದು, ಅದ್ರ ಜೊತೆಗೆ ಶಾರದಾ ಆರ್ಟ್ಸ್, ಕುಡ್ಲ ಕುಸಲ್. ಎಸ್. ಸೊ ಅದ್ರ ಜೊತೆಗೆ ನೀವು ಯಾವಾಗಲೂ ಅದನ್ನ ಕುಟುಂಬ ಅಂತ ಹೇಳ್ತೀರಾ. ಆ ಕುಟುಂಬದ ಬಗ್ಗೆ ಹೇಳಿ. ಇಟ್ಸ್ ವಂಡರ್ಫುಲ್ ಫ್ಯಾಮಿಲಿ ವಾಟ್ ಐ ಗಾಟ್ ಇನ್ ಮೈ ಲೈಫ್. ನನ್ನ ಅಪ್ಪ ಅಮ್ಮ, ನಂದೇನು ಫ್ಯಾಮಿಲಿ ಇದೆ, ಇದನ್ನು ಬಿಟ್ಟೊಂದು ನನಗೆ ಫ್ಯಾಮಿಲಿ ಅಂತ ಇದೆ ಅಂದರೆ ಅದು ನನ್ನ ಕುಡ್ಲ ಕುಸಲು, ಶಾರದಾ ಆರ್ಟ್ಸ್ ಟೀಮ್ ಮತ್ತು ಐಸೇರಿ ಮಸ್ಕಿರಿ ಕುಡ್ಲ ಎಲ್ಲ ಟೀಮ್ ಒಂದೇ ಅದು ಆ್ಯಕ್ಚುಲಿ ನಮ್ಮದು. ಬಟ್ ಹೆಸರು ಮಾತ್ರ ಕೆಲವು ಕಾಂಪಿಟೇಷನ್ಗಿರ್ಬೋದು, ಕೆಲವೊಂದು ವಿಷಯಗಳಿಗಿರ್ಬೋದು ಬೇರೆ ಬೇರೆ ಆಗಿದೆ. ಬಟ್ ಆ ಟೀಮ್ ಏನಂದರೆ ನನಗೆ ನನ್ನ ಜರ್ನಿಲಿ ಸಾಥ್ ಕೊಡೋದಲ್ಲದೆ ಆ್ಯಸ್ ಅ ಪರ್ಸ್ನಲಿ ನನಗೆ ತುಂಬ ಸಪೋರ್ಟಿವ್ ಟೀಮ್. ಆ್ಯಸ್ ಅ ಪರ್ಸ್ನಲಿ ನಾನಿವಾಗ ಫೋನ್ ಮಾಡಿ, ನಾನು ಬೆಂಗಳೂರಲ್ಲಿ ನಾನಿವಾಗ ಹೋಗಿ ಝೀಗೆ ಇರಬೇಕಾದ್ರೆ ನನ್ನ ಮನೆಗೆ ಆದಾಯದ ಮೂಲ ಅಂದರೆ ನಾನೊಬ್ಬಳೆ. ಅಂದರೆ ನನ್ನ ಅಪ್ಪ ದುಡಿತಾ ಇದ್ರೆ ಇವಾಗ ಅವ್ರು ದುಡಿಯೋದಕ್ಕೆ ಆಗ್ತಾ ಇಲ್ಲ. ಸೊ ಸೋರ್ಸ್ ಆಫ್ ಇನ್ಕಮ್ ಏನಿದ್ರು ನನಗೆ ರಂಗಭೂಮಿ ಇತ್ತು, ಮತ್ತು ಇದೆ ತುಳು ಸಿನಿಮಾ ರಂಗನೇ ಇತ್ತು. ಝೀ ಕನ್ನಡ ಕಾಮಿಡಿ ಕಿಲಾಡಿಗೆ ಹೋಗೋವಾಗ ಒಂದು ಸಲ ಭಯ ಆಯಿತು. ಯಾಕಂದರೆ ಇಲ್ಲೇನಾಗುತ್ತೆ, ಅಂದರೆ ನನ್ನ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ. ನಾವಿದೀವಿ ಕಣೆ ಹೋಗು ಅಂತ ಕಳಿಸಿದವ್ರು ನನ್ನ ತಂಡ. ಆ ತಂಡಕ್ಕೆ ಯಾಕಂದರೆ ನಾನು ಅವ್ರ ಬಗ್ಗೆ ಹೇಳೋವಾಗ ಅಳೋದಿಲ್ಲ. ಯಾಕಂದರೆ ನನ್ನನ್ನು ಇಲ್ಲಿ ತನಕ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ ಅಂದರೆ, ನಾನು ಎಲ್ಲಿ ಬಿದ್ದರೂ ಎತ್ತುತ್ತಾರೆ, ಯಾವ ಥರ ಮೇಲೆ ನನ್ನನ್ನು ತಗೊಂಡೋಗ್ಬೇಕು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ. ನಾನು ಯಾವ ರೀತಿ ಸಾಧನೆ ಮಾಡಿ ಮೆಟ್ಲತ್ತಿ ಮೇಲೆ ಹೋಗಬೇಕು ಅಂತ ನಾನು ಯೋಚನೆ ಮಾಡೋದಕ್ಕಿಂತ ಜಾಸ್ತಿ, ನೀನು ಹೀಗೆ ಮಾಡು ಚೆನ್ನಾಗಿರುತ್ತೆ, ನೀನು ಹಿಂಗೆ ಹೋಗು ಚೆನ್ನಾಗಿರುತ್ತೆ ಅಂತೇಳಿ ಸಪೋರ್ಟ್ ಮಾಡ್ತಾರೆ. ಅಂಥ ಅಣ್ಣಂದ್ರನ್ನ, ಅಂಥ ತಮ್ಮಂದ್ರನ್ನ, ಅಂಥ ತಂಗಿಂದ್ರನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಸತ್ಯವಾಗ್ಲೂ ಹೇಳ್ತೀನಿ, ಸತ್ಯವಾಗ್ಲೂ. ಆ್ಯಕ್ಚುಲಿ ಅದಕ್ಕೆ ಆ
ಇಡೀ ತಂಡಕ್ಕೆ, ನನ್ನ ತಂಡಕ್ಕೆ ಪುಷ್ಪಣ್ಣ ಇರಬಹುದು, ಅಶೋಕ ಇರ್ಬೋದು, ರವಿ ಇರ್ಬೋದು, ಪ್ರವೀಣ, ಕೃಷ್ಣಣ್ಣ, ಅನಿಲಣ್ಣ, ಮಂಗಳಕ್ಕ, ದೀಪಕಣ್ಣ, ಪ್ರಕಾಶಣ್ಣ, ಜೆ ಪಿ ಅಣ್ಣ, ದ ಹೋಲ್ ಟೀಮ್ ವಾಟ್ ಐ ಗಾಟ್, ಇಟ್ಸ್ ಅ ಬ್ಲೆಸ್ಸಿಂಗ್ ಅಷ್ಟೇ. ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ. ಹೌದು, ಖಂಡಿತ ಖಂಡಿತ. ನನ್ಗಂದ್ರೆ ಒಂಥರ ಬ್ಯಾಕ್ ಬೋನೇ ನನ್ನ ಶಾರದಾ ಟೀಮೇ ನಂದೊಂದು ಬ್ಯಾಕ್ ಬೋನ್. ಏನಿದ್ರು ನನ್ಗದು ಒಂಥರ ಯಾವ ರೀತಿ ಅಂದರೆ, ನಾನು ಕೆಲವರಿಗೆ ಇವಾಗ ಪರಿಸ್ಥಿತಿ ಇರುತ್ತೆ, ಅಯ್ಯೋ ನಂಗೆ ತುಂಬ ಕಷ್ಟ ಬಂದು ನಾನು ಯಾರ ಹತ್ರ ಹೇಳ್ಕೊಡೋದು, ನಾಚಿಕೆ, ಅಯ್ಯೋ ಏನು ತಿಳ್ಕೊಳ್ತಾರೋ, ಸಂಕೋಚ ಆಗುತ್ತೆ. ಈ ಸಂಕೋಚ ಎಲ್ಲ ಬಿಟ್ಟು ಒಂದು ಕಡೆ ನಾನು ವಿಷಯನ ಶೇರ್ ಮಾಡ್ತೀನಿ ಅಂದರೆ ಅದು ನನ್ನ ತಂಡದ ಜೊತೆ ಓಪನ್ ಆಗಿ ನನ್ಗೆ ಹಿಂಗೆ ಆಯ್ತರೋ, ನಾನು ಹಿಂಗೆ ಆಯಿತು, ನಂಗೆ ಹಿಂಗೆ ಹೆಲ್ಪ್ ಬೇಕ್ರೋ, ಇದನ್ನು ನಾನು ಓಪನ್ ಆಗಿ ಶೇರ್ ಮಾಡೋದಿದ್ರೆ ಅದು ನನ್ನ ತಂಡ ಮಾತ್ರ ಅಷ್ಟೇ. ಎಷ್ಟು ಹೆಮ್ಮೆ ಕಾಣಿಸ್ತಾ ಇದೆ ನಿಮ್ಮ ಅಯ್ಯೋ, ಮುಖದಲ್ಲಿ. ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಅಂತ ತಂಡ ಇವಾಗ ಅವ್ರು ಕಾಂತಾರದಲ್ಲಿರ್ಬೋದು, ಇಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿರ್ಬೋದು, ಏನೇ ಇದ್ರು ಅವರು ನನ್ನವರು ಅಂತ ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಕಾಂತಾರದಲ್ಲಿ ಮಾಡಿದ್ದಾರೆ ಅಂತಲ್ಲ, ಬಟ್ ಆ ತಂಡ ನನ್ಗೆ ಯಾವತ್ತೂ ಒಂದು ಬೆನ್ನುಮೂಳೆ ಅಂತ ಹೇಳೋದಕ್ಕೆ ನಾನು ತುಂಬಾ ಆಭಾರಿ ಅವ್ರಿಗೆ. ಅದಕ್ಕೆ ಏನು ಹೇಳೋದಿಕ್ಕೆ ಇಲ್ಲ, ಅದಕ್ಕೆ ವರ್ಡ್ಸ್, ನೋ ವರ್ಡ್ಸ್ ಅಷ್ಟೇ. ಎಸ್, ಪಿಂಕಿ ರಾಣಿ ಅವರು, ನಾನು ಅವಾಗ್ಲೇ ಹೇಳಿದೆ ಜೀವನದಲ್ಲಿ ರಾಣಿ ಆಗಿದ್ರು ಅಂತ ಗೊತ್ತಿಲ್ಲ, ಆದ್ರೆ ವೇದಿಕೆ ಬಂದಾಗ ಯಾವಾಗ್ಲೂ ರಾಣಿಯೇ. ಅವರ ಕಾಮಿಡಿ ಸ್ಕಿಲ್ಸ್ ಅದಕ್ಕೆ ರಿಪ್ಲೇಸ್ಮೆಂಟ್ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಅಂಥ ಒಂದು ಅದ್ಭುತವಾದ ಪ್ರತಿಭೆ. ಎಲ್ಲ ನಿಮ್ಮ ಆಕಾರವನ್ನ ದೈತ್ಯ ಅಂತ ಹೇಳಿದ್ರೆ, ಆದ್ರೆ ನಿಮ್ಮಲ್ಲಿರುವಂಥ ದೈತ್ಯ ಪ್ರತಿಭೆಯನ್ನ ಯಾರು ಗುರುತಿಸ್ಲಿಕ್ಕಾಗ್ಲಿಲ್ಲ. ಆದ್ರೆ ಅಂಥ ಪ್ರತಿಭೆಯನ್ನ ಗುರುತಿಸಿದ್ದು ನಿಮ್ಮ ತಂಡ. ಆ ತಂಡದ ಮೊದಲ ನಾಟಕವನ್ನ ನೆನಪಿಸ್ಕೊಳ್ಳೋದಾದ್ರೆ ಅದಕ್ಕೆ ಹೇಗೆ ಎಂಟ್ರಿ ಆದ್ರಿ, ಆ ಫ್ಯಾಮಿಲಿ ನಿಮ್ಗೆ ಹೇಗೆ ಸಿಕ್ತು? ಅಂದ್ರೆ ನಾನು ಶಾರದಕ್ಕೆ ಮೊದಲೇ ಎಂಟ್ರ್ ಆಗಿದ್ದಲ್ಲ, ನನ್ನ ಮೊದಲು ಜರ್ನಿ ಸ್ಟಾರ್ಟ್ ಆಗಿದೆ ಚಾಪರ್ಕ. ಶ್ರೀಯುತ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವ್ರ ತಂಡದಿಂದ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನನ್ಗೊಂದು ಫ್ಯಾನ್ ಮೂಮೆಂಟ್, ನನಗೆ ಕಾಪಿಕಾಡ್ ಸರ್ ಹತ್ರ ಮಾತಾಡಬೇಕು. ಕಾಸ್ ನನ್ಗೊಂದು 9th ಅಲ್ಲಿರುವಾಗ ಆಸೆ ಬಂದಿದೆ. 9th ಅಲ್ಲಿರುವಾಗ ನಾನು ಅವ್ರಿಗೆ ಫೋನ್ ಮಾಡಿದ್ದೇನೆ. ಅಂದ್ರೆ ಅವಾಗೆಲ್ಲ ಲ್ಯಾಂಡ್ಲೈನ್ ಫೋನ್ ಅಮ್ಮ ಬಿಡ್ತಾ ಇರಲಿಲ್ಲ ಫೋನ್ ಮಾಡೋದಿಕ್ಕೆ. ಬಟ್ ದೊಡ್ಡಮ್ಮನ ಕೈಯಲ್ಲಿ ಯಾವಾಗ ಫೋನ್ ಬರುತ್ತೆ, ಅಂದ್ರೆ ಮೊಬೈಲ್ ಫೋನ್ ಬರುತ್ತೆ, ದೊಡ್ಡಮ್ಮ ಯಾರಿಗಾದ್ರೂ ಫೋನ್ ಮಾಡು ಅಂತ ಕೊಡ್ತಾರೆ. ಆ ಟೈಮಲ್ಲಿ ಮಾಡಿದ್ದು ಫಸ್ಟ್ ಕಾಲ್ ಅಂದ್ರೆ ನಾನು ದೇವದಾಸ್ ಕಾಪಿಕಾಡ್ ಸರ್ಗೆ. ಅಲ್ಲಿ ಫೋನ್ ಮಾಡಿ ಆ ಫ್ಯಾನ್ ಮೂಮೆಂಟನ್ನ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಶರ್ಮಿಳಾ ಮ್ಯಾಮ್ ಮಾತಾಡ್ಬಿಟ್ಟು ನಿಂಗೆ ನಾಟಕದಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಕೇಳ್ತಾರೆ. ಇಂಟ್ರೆಸ್ಟ್ ಇದೆ ಅಂತೇಳಿ. ಸೊ ನೆಕ್ಸ್ಟ್ ಡೇ ಬಾ ಮೀಟ್ ಆಗು ಅಂತ ಹೇಳಿ, 3ನೇ ದಿನ ಯಾವತ್ತು ಮಾತಾಡಿದ್ದೀನಿ ಅದರ ನೆಕ್ಸ್ಟ್ ಡೇ ಹೋಗಿ ಮೀಟ್ ಆಗ್ತೀನಿ, ಅದರ ನೆಕ್ಸ್ಟ್ ಡೇ ನಾನು ನಾಟಕ ಮಾಡ್ತೀನಿ ಮೊಬೈಲ್ ಮಾಧವ. ಸೊ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ನಮ್ಮ ದಿಗ್ಗಜರೇ ಓಕೆ ಅಂತ ಹೇಳಿದ ತಕ್ಷಣ ನೀವು ಅಲ್ಲೇ ಸ್ಟಾರ್ ಆಗ್ಬಿಟ್ಟಿದ್ರಿ. ಇಲ್ಲ, ಸ್ಟಾರ್ ಅಂತೂ ಅಲ್ಲ, ಬಟ್ ಅವಾಗ ಏನು ಅಂದ್ರೆ ಒಂದು ನಾನು ಆ್ಯಕ್ಟ್ ಮಾಡಬೇಕು ಟೋಟಲಿ. ಅದು ಯಾರೆಲ್ಲ ಇದ್ದಾರೆ ಸ್ಟೇಜಲ್ಲಿ, ಕಾಪಿಕಾಡ್ ಮಾಸ್ಟ್ರು, ಅರವಿಂದ್ ಬೋಲರ್ ಸರ್, ಆಮೇಲೆ ಭೋಜಣ್ಣ, ಸತೀಶ್ ಬಂದೆಲೆ, ಇವರೆಲ್ಲ ಇದ್ದಾರೆ. ಆವಾಗ ಅವ್ರು ನೋಡೋದೇ ಒಂದು ಖುಷಿ, ಅವ್ರ ಆ್ಯಕ್ಟಿಂಗ್ ನೋಡೋದೇ ಖುಷಿ. ಆ್ಯಕ್ಚುಲಿ ಸ್ಟೇಜಲ್ಲಿ ನಾನು ಅವ್ರ ಮುಂದೆ ನಿಂತು ಆ್ಯಕ್ಟ್ ಮಾಡೋವಾಗಲೂ ನಗ್ತಾ ಇದೆ. ನನ್ನ ಸೀರಿಯಸ್ ರೋಲ್ ಇದ್ರು. ಯಾಕಂದರೆ ನನಗೆ ಮಾಸ್ಟ್ರು ಕೈ ಎತ್ತಿದ್ರು ನಗು ಬರುತ್ತೆ, ಮಾಸ್ಟ್ರು ಕೂತ್ರು ನಗು ಬರುತ್ತೆ. ನಾನಲ್ಲಿ ನಕ್ಕರು ಹೇಳ್ತಾ ಇದ್ರು ಆ್ಯಕ್ಟ್ ಮಾಡಿ ಸರ್, ಬಟ್ ಆದ್ರೂ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಅಷ್ಟು ನಗ್ತಾ ಇದೆ. ಸೊ ಅವಾಗೆಲ್ಲ ಏನು ಅಂದರೆ ಮಕ್ಕಳಾಟಿಗೆ, ಬಟ್ ಆದರೂ ಆ ಥಿಯೇಟ್ರ್ ಜರ್ನಿ ಸ್ಟಾರ್ಟ್ ಆಗಿದ್ದು ಆ ಮಕ್ಕಳ ಏಜಿಂದನೇ ಸ್ಟಾರ್ಟ್ ಆಗಿದ್ದು. ಎಸ್. ಸೊ ನಿಮ್ಮ ಜರ್ನಿ ಹೇಳಿದ್ರಿ, ಎಷ್ಟು ಲಾಂಗ್ ಆಗಿದೆ ನಿಮ್ಮ ಜರ್ನಿ. ಬಟ್ ಪ್ರತಿ ಸರ್ತಿ ನಾವೆಷ್ಟು ಗಟ್ಟಿ ಅಂತ ಹೊರಗಡೆ ತೋರಿಸ್ಕೊಂಡ್ರು ನಾವು ಅದಾಗಿರೋದೇ ಇಲ್ಲ. ಸೊ ನಮ್ಮ ಮನಸ್ಸಲ್ಲಿ ಆಗುವಂತ ನೋವಿಗೆ ನಾವು ಎಷ್ಟೋ ಸರ್ತಿ ಏನೇನೋ ಯೋಚನೆ ಮಾಡಿರ್ತೇವೆ. ಯಾಕೆ ಹುಟ್ಟಿದ್ದೇವೆ, ಅಥವಾ ಯಾಕೆ ನಮ್ಗೆ ಈ ಜೀವನ ಬೇಕು, ಅಥವಾ ಹೆಣ್ಣಾಗಿ ಯಾಕೆ ಹುಟ್ಟಿದ್ದೇನೆ, ಅಥವಾ ಮಧ್ಯಮ ವರ್ಗದಲ್ಲಿ ನಾನು ಯಾಕೆ ಹುಟ್ಟಿದ್ದೇನೆ, ಎಲ್ಲ ಪ್ರಶ್ನೆ ಬರುತ್ತೆ. ಅದ್ರ ನಡುವೆ ಒಂದೇ ಒಂದು ನಮ್ಗೆ ಒಳ್ಳೆ ಆಪ್ಷನ್ ಕಾಣಿಸೋದು ಸಾವು ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅಥವಾ ಸಾಯ್ಬೇಕು ಅಂತ ಥಾಟ್ಸ್ ಯಾವತ್ತಾದ್ರೂ ಬಂದಿದ್ಯಾ? ಇಲ್ಲ, ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಮಗ ಹುಟ್ಟಿದ 13ನೇ ದಿನ ಆಲ್ಮೋಸ್ಟ್. ಅಂದರೆ ನನ್ನ ಗಂಡ ಬಿಟ್ಟೋಗಿದ್ರು. ಸೊ ಆ ಟೈಮಲ್ಲಿ ನನಗೆ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಒಂದು ಕಡೆಯಲ್ಲಿ ತಿನ್ನೋದಕ್ಕೂ ಇಲ್ಲ, ಇನ್ನೊಂದು ಕಡೆಯಲ್ಲಿ ಯಾರಿಗೂ ಭಾರಾಗಿ ಬದುಕೋದಿಕ್ಕೂ ಬೇಡ, ಸ್ವಾಭಿಮಾನನೂ ಅಡ್ಡ ಬರ್ತಾ ಇದೆ. ಸ್ವಂತ ಅಪ್ಪ ದುಡ್ಡು ತಂದು ಹಾಕಿದ್ರು ನಂಗೆ ತಿನ್ನೋದಿಕ್ಕೆ ಬೇಡ. ಅಷ್ಟು ಪೊಸಿಷನಲ್ಲಿರೋವಾಗ
ಲಾಸ್ಟಿಗೆ ನಂಗೆ ಬಂದು ಡಿಸಿಷನ್ ಒಂದೇ, ಇಲ್ಲ ನಾನು ಬಾವಿಗಾರ ಸಾಯ್ತೀನಿ ಅಂತ. ಅಮ್ಮ 10 ಗಂಟೆ 11 ಗಂಟೆ ಹೊತ್ತಿಗೆ ಮೀನು ತರೋದಕ್ಕೆ ಅಂತ ಹೋಗ್ತಾರೆ. ಸೊ ಆ ಟೈಮಲ್ಲಿ ಮಗು ಮಲಗಿರುತ್ತೆ. ನನಗೆ ತುಂಬ ಅಂದರೆ ಆ ಡಿಪ್ರೆಷನ್ ಲೆವೆಲ್ ಹೈ ಆಗಿ ಮಗುನೂ ನೋಡಲ್ಲ. ನಾನು ಜಸ್ಟ್ ಹೋಗಿ ಹಿಂದ್ಗಡೆ ಬಾವಿ ಹತ್ರ ಹೋಗಿ ನಿಂತು ಯೋಚನೆ ಮಾಡಿ ಇನ್ನೇನು ನಾನು ಕಾಲು ಒಳಗೆ ಹಾಕ್ಬೇಕು ಅಷ್ಟೊತ್ತಲ್ಲಿ ನನ್ನ ಮಗ ಅಳ್ತಾನೆ. ಅಳುವಾಗ ಬರ್ತೀನಿ ಮತ್ತೆ ಮಗನ ಹತ್ರಕ್ಕೆ. ಅವತ್ತು ಡಿಸೈಡ್ ಮಾಡ್ತೀನಿ, ಯಾಕೆ ನಾನು ಸಾಯಬೇಕು, ಇವನೇನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದರೆ ನಾನು, ಇವನೇನು ಮಾಡಿಲ್ಲ ಅಲ್ವಾ, ಇವನಿಗೋಸ್ಕರ ನಾನು ಅವ್ರಿಗೋಸ್ಕರ ನಾನು ಸತ್ತರೆ ನಾಳೆ ಇವನೇನು ಮಾಡ್ತಾನೆ, ನೋಡೋವಾಗ ಸಮಾಜ ಅವನನ್ನು ದೂಷಣೆ ಮಾಡುತ್ತೆ, ಅಮ್ಮ ಸತ್ತವ, ಅಮ್ಮ ಸತ್ತ ಹುಡುಗ ಅಂತೇಳಿ. ಯಾಕೆ ಆ ಮಗು ಏನು ತಪ್ಪು ಮಾಡಿದೆ, ಅವನನ್ನು ಬೆಳೆಸೋದಿಕ್ಕೆ ಅಂತ ನಾನು ಇರೋದು. ಲೋಕಕ್ಕೆ ಎದ್ರುಕೊಂಡು ನಾನು ಬದುಕಲ್ಲ, ನಾನು ಬದುಕೋದೇನಿದ್ರು ನನ್ನ ಮಗನ ಬೆಳೆಸೋದಿಕ್ಕೆ ಅಂತೇಳಿ ಡಿಸೈಡ್ ಮಾಡಿ ಅಲ್ಲಿಂದ ಆ ಡಿಸಿಷನಿಂದ ಹೊರಗೆ ಬರ್ತೀನಿ. ಬಟ್ ಆಮೇಲೆ ಯಾವತ್ತೂ ನಾನು ಆ ಡಿಸಿಷನ್ ತಗೊಂಡಿಲ್ಲ. ಯಾಕಂದರೆ ಇವತ್ತು ಪಿಂಕಿ ರಾಣಿನ ನೋಡ್ತಾ ಇದ್ದೀರಾ ಅಂದರೆ ಒಂದು 9 ವರ್ಷದ ಮೊದಲೇ ಅವಳು ಸತ್ತೋಗ್ಬೇಕಿತ್ತು. ಬಟ್ ಅವಳನ್ನ ಮಗ ಉಳಿಸಿದಾನೆ ಅಷ್ಟೆ. ನಿಮ್ಮ ಮಗನಿಗೆ ನೀವು ಜನ್ಮ ಕೊಟ್ರಿ, ಆದ್ರೆ ನಿಮ್ಮ ಮಗ ನಿಮ್ಮ ಜೀವನೇ ಉಳಿಸಿದ್ರು ಅಷ್ಟೇ. ಅಂದರೆ ಒಂಥರ ಆ ಪೊಸಿಷನ್ ಅದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ. ಈ ಸುಸೈಡ್ ಅನ್ನೋ ಒಂದು ಮೆಂಟಾಲಿಟಿ ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದರೆ ಡಿಪ್ರೆಷನ್ ಫ್ರಸ್ಟ್ರೇಷನ್ ಲೆವೆಲ್ ಹೈ ಆದಾಗ ಅದು ಖಂಡಿತ ಬರುತ್ತೆ. ಎಲ್ರಿಗೊಂದ್ಸಲ ಆಗುತ್ತೆ, ಎಲ್ಲಾದ್ರೂ ಹೋಗಿ ಸಾಯೋಣ, ಬೇಡ ಲೈಫು ಅಂತೇಳಿ. ಸೊ ಆ ಪೊಸಿಷನಲ್ಲಿ ಒಂದು ನಿಮಿಷನಾದರೂ ಯೋಚನೆ ಮಾಡಬೇಕಿತ್ತು ಅಂತ ನಾವು ಹೇಳ್ತೀವಿ ಯಾರಾದರೂ ಸತ್ತೋದ್ರೆ. ಸೊ ಆ ಲೆವೆಲ್ ನನಗೆ ಗೊತ್ತು. ಆ ಲೆವೆಲ್ ಆ ಪೊಸಿಷನ್ಗೆ ಹೋಗಿ ಮತ್ತೆ ಬಂದಾಗ ನನಗೆ ಗೊತ್ತು, ಬೇಡ ನಾನು ಮತ್ತೆ 1-2 ದಿನ ಹೋದ್ಮೇಲೆ ನಾನು ಯಾಕೆ ಆ ಡಿಸೈಡ್ ಮಾಡಿದೆ ಅಂತ ಯೋಚನೆ ಬರುತ್ತೆ. ಸೊ ಯಾವುದಕ್ಕೂ ಯಾರಾದರೂ ಸುಸೈಡ್ ಮಾಡೋ ಅಂಥ ಒಂದು ಪ್ರಯತ್ನಕ್ಕೆ ಬಂದರೆ ಅವ್ರು ಒಂದು ನಿಮಿಷ ಯೋಚನೆ ಮಾಡಿ, 1-2 ನಿಮಿಷ ಯೋಚನೆ ಮಾಡಿ. ಯಾಕಂದರೆ ಜೀವನ ತುಂಬ ದೂರ ಇದೆ. ಇವತ್ತೇ ನಿಮ್ಮ ಸೋಲಲ್ಲ, ಬದುಕಬಹುದು, ಏನೂ ಆಗಲ್ಲ, ಯಾರೂ ಸಾಯಿಸಲ್ಲ ಅಲ್ವಾ. ಸಾಲ ಆದರೂ ಸಾಯಿಸಲ್ಲ, ಅವಮಾನ ಆದರೂ ಸಾಯಿಸಲ್ಲ, ಮಾತುಗಳು ಕೇಳೋದಿಕ್ಕಿರುತ್ತೆ ಅಷ್ಟೇ. ಏನಾಗುತ್ತೆ? ನಾನು ಅವಾಗಲೇ ಹೇಳಿದಾಗೆ ಮಾತಾಡ್ದವ್ರು ಊಟ ಹಾಕಲ್ಲ ಅಲ್ಲ, ಮಾತಾಡ್ದವ್ರು ಮನೇಲಿ ತಗೊಂಡೋಗಿ ಕೂರ್ಸಲ್ಲ ಅಲ್ವಾ. ಎಲ್ಲ ನಾವೇ ಮಾಡ್ಕೋಬೇಕು. ಮತ್ತೆ ಯಾಕೆ ಬೇರೆಯವ್ರ ಮಾತಿಗೆ ನಾವು ಅಯ್ಯೋ ಅವನೇನಂತವನು ಅವಳೇನಂತವಳು ಅಂತ ಯಾಕೆ ಟೆನ್ಷನ್ ಮಾಡಬೇಕು? ಸೊ ನಮ್ದೇನಿದೆ ನಮ್ದಷ್ಟೇ, ನನ್ನ ಲೈಫ್ ನನ್ನ ಇಷ್ಟ, ಹೋಗ್ತೀವಿ ಅಷ್ಟೇ. ವೆರಿ ನೈಸ್. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108924173. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. S-Cube Project presenting S-Cube Nest. 1 BHK and 2 BHK apartments for sale. 1 BHK flat for just 24 lakh. 2 BHK at 27.5 lakh and 2 BHK at 34.5 lakh. S-Cube Nest just 150 meters away from Kolur Junction near St. Anthony's Church and Army Recruitment Office. For more details, please contact to 9590505656 or 9449834300. ಸೊ ನೀವು ಕೂಡ ಒಬ್ರು ತಾಯಿ,
ನಿಮ್ಮ ಮಗನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯಾಕಂತ ಹೇಳಿದ್ರೆ ಯಾರಿಲ್ಲದಾಗ ಅವನೇ ನಿಮ್ಮ ಕೈ ಹಿಡಿದದ್ದು, ಅವನ ನಗು ನಿಮ್ಮನ್ನ ಕಾಪಾಡಿತ್ತು. ಸೊ ನಿಮಗೂ ತಾಯಿ ಇದ್ದಾರೆ, ತಾಯಿ ನಿಮ್ಮ ಶಕ್ತಿ. ಸೊ ನಿಮ್ಮ ತಾಯಿ ಬಗ್ಗೆ ಏನ್ ಹೇಳ್ತೀರಾ? ತಾಯಿ ಎಷ್ಟು ಸ್ಪೆಷಲ್? ನನ್ನ ಮಮ್ಮಿ ತುಂಬ ಸ್ಪೆಷಲ್. ಆ್ಯಕ್ಚುಲಿ ನನ್ನ ಇನ್ಸ್ಪಿರೇಷನ್, ನನ್ನ ಕನಸು, ಈ ಕನಸು ಕಾಣು, ನೀನು ಚೆನ್ನಾಗಿರ್ತೀಯ ಲೈಫಲ್ಲಿ ಅಂತೇಳಿ ನನಗೆ ಈ ರಂಗಭೂಮಿ ಕನಸನ್ನು, ಈ ಸಾಧನೆಯ ಕನಸನ್ನು ನನಗೆ ತಂದಿಟ್ಟೋದು ನನ್ನ ತಾಯಿ. ಏನಾದರೂ ಬೆಳಿಬೇಕು, ಯಾರು ಏನಂದರೂ ಬೆಳಿಬೇಕು, ನೀನು ಚೆನ್ನಾಗಿರಬೇಕು, ಯಾರು ಏನು ನಮ್ಗೆ ಅವಮಾನ ಆದರೂ ಪರವಾಗಿಲ್ಲ. ನನ್ನ ಅಪ್ಪ ಅಮ್ಮ ಎಷ್ಟು ಅವಮಾನ ಪಟ್ಟಿದ್ದಾರೆ ಅದು ನನಗೆ ಗೊತ್ತು. ನನ್ನಿಂದಾಗಿ ಎಷ್ಟು ಅವಮಾನ ಪಟ್ಟಿದ್ದಾರೆ, ಎಷ್ಟು ಆಡ್ಕೊಂಡಿದ್ದಾರೆ ನನ್ನ ಅಪ್ಪ ಅಮ್ಮನ ಅಂತ. ನನ್ನ ಅಪ್ಪ ಅಮ್ಮ ನಾಟಕ ಕಳಿಸ್ತಾರೆ ಅಂತ ಆಡ್ಕೊಂಡಿದ್ದಾರೆ, ಮಗಳು ಗಂಡ ಬಿಟ್ಟೋಳು ಅಂತ ಆಡ್ಕೊಂಡಿದ್ದಾರೆ. ಆಮೇಲೆ ತುಂಬ ತುಂಬ ಮಾತುಗಳನ್ನ ನನ್ನ ಅಪ್ಪ ಅಮ್ಮ ಕೇಳಿದ್ದಾರೆ. ಆದರೂ ನನ್ನ ಅಮ್ಮ ಯಾರು ಏನೇ ಅನ್ನಲಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಒಂದಲ್ಲ ಒಂದಿನ ದೊಡ್ಡ ಒಂದು ವ್ಯಕ್ತಿ ಆಗ್ತೀಯಾ ಅಂತೇಳಿ, ದೊಡ್ಡ ಒಂದು ನಟಿ ಆಗ್ತೀಯಾ ಅಂತ ನನಗೆ ಧೈರ್ಯ ಇದೆ, ನೀನು ಹೋಗು ಮುಂದುವರಿ ಅಂತ ಇನ್ಸ್ಪಿರೇಷನ್ ಮಾಡಿದ್ದು ನನ್ನ ಅಮ್ಮ. ಯಾಕಂದರೆ ಆ ಧೈರ್ಯ ಕೊಡೋರು ತುಂಬ ಕಡಿಮೆ. ಅಂದರೆ ಒಂದು ಹೆಣ್ಣಾಗಿ ನಾನು ಅವಮಾನ ಪಟ್ಕೊಂಡು ನನ್ನ ಮಗಳನ್ನು ಅಯ್ಯೋ ಯಾಕೆ ಕಳಿಸ್ಬೇಕು, ಅಯ್ಯಯ್ಯೋ ಆ ರೀತಿ ಯೋಚನೆ ಮಾಡೋರು. ಆದರೆ ನನ್ನಮ್ಮಂಗಲ್ಲ, ಹೋಗು ಯಾರು ಏನೇ ಅಂದರು. ಇವಾಗ ನಾನು ಹೇಳೋದಂಥ ಮಾತು ಯಾರು ಊಟ ಹಾಕಲ್ಲ ಅನ್ನೋ ಮಾತು ನನ್ನ ಅಮ್ಮನೇ ಹೇಳಿದ್ದು. 4 ಜನ 4 ರೀತಿ ಮಾತಾಡಿದರೆ ಊಟ ಹಾಕ್ತಾರಾ ನಿನಗೆ? ಇಲ್ಲ, ನಿನ್ನ ಊಟ ನೀನೇ ಮಾಡ್ಕೋಬೇಕು. ಇವತ್ತು ನಾವು ಇರ್ತೀವಿ, ನಾಳೆ ನಾವು ಸಾಯ್ತೀವಿ, ಮತ್ತಾರಿದ್ದಾರೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ? ಅದಕ್ಕೋಸ್ಕರ ನಿನ್ನ ಜೀವನ ರೂಪಣೆ ನೀನೇ ಮಾಡ್ಕೋಬೇಕು, ಯಾರೂ ಮಾಡ್ಕೊಳ್ಳಲ್ಲ, ಮಾಡ್ಕೊ ಹೋಗು. ಸೊ ಆ ರೀತಿ ಗಟ್ಟಿ ಮನಸ್ಸು ಮಾಡಿ ಕಳಿಸಿದ್ದು. ಇವತ್ತಿನವರೆಗೆ ನಾನು ಶೂಟಿಂಗ್ ಹೋಗಲಿ, ನನ್ನ ನಾಟಕಕ್ಕೆ ಹೋಗಲಿ, ಯಾವುದಕ್ಕೆ ಹೋಗಲಿ, ಫುಲ್ ಎನರ್ಜೆಟಿಕ್ ಸಪೋರ್ಟಾಗಿ ನನಗೆ ಬೆನ್ನ ಹಿಂದೆ ನಿಲ್ಲೋದು ನನ್ನ ತಾಯಿ. ಯಾವತ್ತು ಆ ತಾಯಿ ಒಂದು ಅದ್ಭುತ. ಯಾಕಂದರೆ 9 ವರ್ಷ ಆಯ್ತು ನನ್ನ ಮಗನಿಗೆ, ಇವತ್ತಿನವರೆಗೆ ನನ್ನ ಮಗನ ನಾನು ಬೆಳೆಸಿಲ್ಲ. 10 ತಿಂಗಳ ಮಗುನ ನನ್ನ ತಾಯಿ ಮಡಿಲಲ್ಲಿ ಹಾಕಿ ನಾನು ಕೆಲಸಕ್ಕೆ ಅಂತ ಸ್ಟಾರ್ಟ್ ಆದವಳು. ಯಾಕಂದರೆ ನಾನು ತುಂಬ ಪ್ರೀತಿ ಮಾಡಿದವ್ರು ನನಗೆ ಯಾರೂ ಸಿಕ್ಕಿಲ್ಲ. ನನ್ನೊಂದು ಮನಸ್ಸಲ್ಲಿ ನಾನು ತುಂಬ ಪ್ರೀತಿ ಮಾಡ್ದವ್ರು ನಾನು ಕಳ್ಕೊಂಡಿದ್ದೇ ಜಾಸ್ತಿ. ಅದಕ್ಕೋಸ್ಕರ ನನ್ನ ಮಗನ ನಾನು ತುಂಬ ಪ್ರೀತಿ ಮಾಡಲ್ಲ. ಪ್ರೀತಿ ಮನಸ್ಸಲ್ಲಿ ಮಾಡ್ತೀನಿ, ಬಟ್ ತೋರ್ಸೋಕೆ ಹೋಗಲ್ಲ. ಅಮ್ಮನ ಜೊತೆನೇ ಇರಲಿ ನನಗೆ. ಯಾಕಂದರೆ ಅಮ್ಮನ ಜೊತೆ ಇದ್ದರೆ ನನ್ನನ್ನು ಎಷ್ಟು ಬೆಳೆಸಿದ್ದಾರೆ, ನನ್ನನ್ನು ಈ ರೀತಿ ಮಾಡಿದ್ದಾರೆ ಅಮ್ಮ. ಸೊ ಆಗ ನನ್ನ ಮಗನ್ನ ಒಂದು ಏನಾದರೂ ಅವರೇ ನೋಡ್ಕೊಳ್ತಾರಲ್ವ. ಬಟ್ ಯಾಕೋ ನನ್ನ ಮಗ ಹತ್ರ ಬಂದಾಗ ನನಗೆ ಭಯ ಆಗುತ್ತೆ, ಅಯ್ಯೋ ನಾನೆಲ್ಲಿ ಇವನ ಮೇಲೆ ತುಂಬ ಪ್ರೀತಿ ತೋರಿಸಿದಾಗ ಇವನು ನನ್ನನ್ನು ಬಿಟ್ಟು ಹೋಗ್ತಾನೋ ಅಂಥೇಳಿ. ಸೊ ಅಪೋಸಿಷನ್ ಬೇಡ ಅನ್ನೋ ಕಾರಣಕ್ಕೆ ದೂರದಿಂದ ಅವ್ನ ಸಾಧನೆ ನೋಡಿ ನಗಾಡ್ತೀನಿ, ಖುಷಿ ಪಡ್ತೀನಿ. ಮಮ್ಮಿಗೆ ಫೋನ್ ಮಾಡಿ ಊಟ ಮಾಡಿದ್ನ ತಿನ್ನ ಹಂಗೆ ಕೇಳ್ತೀನಿ ಅಲ್ಲದೆ ನಾನು ಅವನ ಹತ್ರಕ್ಕೂ ಹೋಗಲ್ಲ ಜಾಸ್ತಿಯಾಗಿ. ಯಾಕಂದರೆ ನನಗೆ ಯಾವಾಗಲೂ ಅವನು ನೋಡೋವಾಗ ಒಂದು ಭಯ ಕಾಡ್ತಾ ಇರುತ್ತೆ. ಅವನು ನೋಡೋವಾಗ ನಾನು ಬಂದ ಕಷ್ಟದ ಹಾದಿ ನನ್ನ ನೆನಪಾಗ್ತಾನೆ ಇರುತ್ತೆ. ತಿನ್ನೋದಿಕ್ಕಿಲ್ದೆ, ಮಗು ತಿನ್ನೋದಿಕ್ಕಿಲ್ದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಹೇಳೋದಕ್ಕೆ ಪಿಂಕಿ ಪ್ರತಿಯೊಂದು ಇಂಟರ್ವ್ಯೂವಲ್ಲಿ ಹೇಳ್ತಾಳೆ, ಸಿಂಪತಿ ಗಿಟ್ಟಿಸ್ಕೊಡ್ತಾಳೆ ಅಂತ ತಿಳ್ಕೊಬೋದು. ಬಟ್ ಅಲ್ಲ, ಅದು ನನ್ನ ನೋವು ಅದು ಯಾವ ಶತ್ರು ಹೆಣ್ಣಿಗೂ ಬೇಡ ನಂದು. ಯಾಕಂದರೆ ಆ ಪೊಸಿಷನ್ ಜೀವನದಲ್ಲಿ ಯಾರು ಪಡ್ಕೋಬಾರ್ದು ಅಷ್ಟೇ ನಾನು ಹೇಳೋದು. ಯಾಕಂದರೆ ನಾನು ಬೇರೆ ಹುಡುಗಿರನ್ನ ನೋಡಿದ್ರು ನಾನು ಹೇಳ್ತೀನಿ, ಯೋಚನೆ ಮಾಡಿ, ನಿಮ್ಮ ಲೈಫನ್ನು ಡಿಸೈಡ್ ಮಾಡೋ ಮೊದಲು ಯೋಚನೆ ಮಾಡಿ. ಯಾಕಂದರೆ ನೀವು ಈ ಫಸ್ಟ್ ಸ್ಟೆಪ್ ನೀವೇನಾದರೂ ತಪ್ಪಾಗಿ ತಗೊಂಡ್ರೆ ನಿಮ್ಮ ಲೈಫೇ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ ಅಂತೇಳಿ. ಯಾಕಂದರೆ ಆ ನೋವು ಬಂದ ಕಷ್ಟ ಬಂದಾರಿ, ನಾನು ಏನು ಮಾಡಿದೆ, ನಾನು ನೋವು ತಿಂದೋಳು, ನಾನೇನು ಮಾಡಿದೆ, ನಾನು ತಪ್ಪು ಮಾಡಿ ನೋವು ತಿಂದಿದ್ರೆ ನಾನು ಹೇಳೋದಕ್ಕೆ ನಾನು ಸಂಕೋಚ ಪಡಬೇಕಿತ್ತು. ನಾನು ಏನು ತಪ್ಪು ಮಾಡಿದೆ ನೋವು ತಿಂದೋಳು. ಸೊ ಅದಕ್ಕೋಸ್ಕರ ಯಾವತ್ತೂ ಆ ನೋವು ನನಗೆ ರಿಪ್ಲೇಸ್ ಆಗ್ತಾ ಇರುತ್ತೆ, ನನಗೆ ಮತ್ತೆ ಮತ್ತೆ ನೆನಪಾಗ್ತಾ ಇರುತ್ತೆ. ಯಾಕಂದರೆ ಯಾಕೋ ಗೊತ್ತಿಲ್ಲ, ಬಟ್ ಐ ಆಮ್ ಸ್ಟಿಲ್ ಹಿಯರ್ ಅಂತ ಹೇಳೋದಕ್ಕೆ ನನ್ನ ಅಮ್ಮ ಅಷ್ಟೆ. ಎಸ್, ಕ್ವೀನೇ ಅವರು. ಅಬ್ಸಲ್ಯೂಟ್ಲಿ. ಎಸ್, ನಿಮ್ಮ ಜೀವನನ ನೆನಪು ಮಾಡ್ತಾ ಹೋದ್ರೆ ಕಲಾ ಜೀವನದಲ್ಲಿ ನಿಮ್ಮ ಗ್ರಾಫ್ ಹೀಗಿದೆ. ಒಂದೊಂದು ವೇದಿಕೆ ಹತ್ತುತ್ತೀರ, ದೊಡ್ಡ ದೊಡ್ಡ ಹೆಸರು ಮಾಡ್ತೀರ, ಕೊನೆಗೆ ಪಿಂಕಿ ರಾಣಿ ಅಂತ ಹೇಳಿದ ತಕ್ಷಣ ಇವ್ರೊಂದು ಸಿನಿಮಾಗೆ ಬೇಕಪ್ಪ, ಇವರಿದ್ರೆ ಏನೋ ಒಂದು ಕಳೆ ಅನ್ನೋಂಥ ಖುಷಿ. ಆದ್ರೆ ಸಾಂಸಾರಿಕ ಜೀವನದಲ್ಲಿ ಗ್ರಾಫ್ ಯಾವತ್ತು ಹೀಗೆ ಹೀಗೆ ಹೀಗೆ. ಯಾಕೆ ನಿಮ್ಗೆ ಸಂಸಾರ ಜೀವನ ಇಷ್ಟು ನೋವು ಕೊಡ್ತು? ಕೊನೆಗೂ
ಇಷ್ಟು ಲವಲಕ್ಕಿರುವಂತ ಒಂದು ಹೆಣ್ಣು ಮಗು ತಂದೆ ತಾಯಿನಷ್ಟು ಪ್ರೀತಿಸ್ತಾರೆ, ಎಲ್ರಿಗೂ ಪ್ರೀತಿ ಕೊಡ್ತಾರೆ. ಸಂಸಾರದ ಪ್ರೀತಿ ಯಾಕೆ ಸಿಗ್ಲಿಲ್ಲ? ಯಾಕೆ ಹಣೆ ಬರ ಇರ್ಬೋದು ನಂದು ಅದೇ ರೀತಿ ಇರಬೇಕು ಅಂತ ಹೇಳಿ. ಬಟ್ ನನಗೆ ಹೋದ ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆ ಮನುಷ್ಯ ನಂಗೆ ನೋವು ಕೊಟ್ಟಿದೆ. ಇವಾಗ ಇವಾಗಿಲ್ಲ ಅಂದರೆ ನನ್ನ ಜೊತೆನೂ ಇಲ್ಲ, ಲೋಕದಲ್ಲೂ ಇಲ್ಲ, ಜಗತ್ತಲ್ಲೇ ಇಲ್ಲ. ಅವರು ತೀರೋಗಿದ್ದಾರೆ. ನನಗೆ ಆ ಮನುಷ್ಯನ ಬಗ್ಗೆ ಮಾತಾಡೋದಕ್ಕೂ ಬೇಡ. ಬಟ್ ಅದರ ನಂತರ ಒಂದು ಜೀವನ ಸಿಗುತ್ತೆ. ಆ ಜೀವನದಿಂದ ನಾನು ಅಂದರೆ ಚಿಯರಪ್ ಆಗ್ತೀನಿ, ಅಂದರೆ ಹೊರಗೆ ಬರ್ತೀನಿ. ಅಂದರೆ ಆ ಮನುಷ್ಯ ಹೇಗಿದ್ದ ಅದಕ್ಕೆ ಒಂದು ವಿರೋಧ ಪದ ಅಂದರೆ ಈ ಮನುಷ್ಯ. ಆ ರೀತಿ ಆ ಮನುಷ್ಯ ಏನನ್ನು ಮಾಡಬೇಡ ಅಂತ ಹೇಳ್ತಿದ್ದ, ಈ ಮನುಷ್ಯ ಅದನ್ನು ಮಾಡು ಅಂತ ಹೇಳ್ತಾನೆ. ಸೊ ಆ ರೀತಿ ಲೈಫ್ ಚೇಂಜ್ ಆಗುತ್ತೆ. ಬಟ್ ಒಂದು ಮಾತಿದೆ ಅಲ್ವಾ, ನಾವು ಒಳ್ಳೇದು ಮಾಡಿದರೆ ಕಡೆಗೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು. ಸೊ ಅದು ನನಗೆ ಡಿಸೈಡ್ ಆಗಿದ್ದು ನನ್ನ ಇವಾಗಿನ ಜೀವನದಿಂದ. ಅಂದರೆ ಆ ಒಂಥರ ಏನಂದರೆ ನನಗೊಂದು ಎನರ್ಜಿ ಬೂಸ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಮನುಷ್ಯನ. ಸೊ ಅದಕ್ಕೆ ಈ ವಿಷಯನ ನಾನು ಯಾವತ್ತೂ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಟ್ ಎಲ್ಲಿ ನನ್ನ ಮಗನ ವಿಷಯ ಬರುತ್ತೆ ಅಲ್ಲಿ ನಾನು ಸ್ವಲ್ಪ ನನ್ನ ಮಗನ್ನ, ನನ್ನ ಅಮ್ಮನ ವಿಷಯ ಬಂದಾಗ ಎಮೋಷ್ನಲಿ ಔಟ್ ಆಗ್ತೀನಿ. ಅದು ಬಿಟ್ಟರೆ ಈ ಒಂದು ವ್ಯಕ್ತಿನ ನನ್ನ ಒಂದು ಇದರಿಂದ ತುಂಬ ದೂರ ಇಟ್ಟಿದ್ದೀನಿ. ಯಾಕಂದರೆ ಬೇಡ. ಸಪೋರ್ಟ್ ಅಂದರೆ ಹೇಗಿರಬೇಕು ಅಂದರೆ, ಒಂದು ಮನುಷ್ಯ ನೀನು ಹೋಗು ನಾನು ಇದ್ದೇನೆ ಅಂತ ಹೇಳೋ ಥರ ಇರಬೇಕು. ನೀನು ಹೋಗಬೇಡ, ನೀನು ಸಾಧನೆ ಮಾಡಬೇಡ, ನಿನಗೆ ನಾನೇ ತಿನ್ನಿಸ್ತೇನೆ, ನಾನೇ ಊಟ ಹಾಕ್ತೇನೆ, ಅದನ್ನೇ ತಿನ್ಕೊಂಡು ಬಿದ್ಕೊಂಡಿರು ಅಂತ ಹೇಳೋ ಥರ ಆಗಬಾರ್ದು ಮನುಷ್ಯ. ಅಥವಾ ನೀನೇ ಬೇಡ, ನೀನೇನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ಬಿಟ್ಟೋಗೋ ಅಂಥವ್ರು ಆಗಬಾರ್ದು. ಗಾತ್ರ, ಬಣ್ಣ, ಹಣ ಇದು ಶಾಶ್ವತ ಅಲ್ಲ ಯಾರಿಗೂ. ಗಾತ್ರದಿಂದಾಗಲಿ, ಬಣ್ಣದಿಂದಾಗಲಿ, ಹಣದಿಂದಾಗಲಿ ಅಲ್ವಾ ಅವರದ್ದು ಏನಾದರೂ ಒಂದು ಬ್ಯೂಟಿನ ಹೇಳಿ ಯಾವುದೂ ನಡೆಯಲ್ಲ. ನಮ್ಮ ಮನಸ್ಸು ಕ್ಲೀನ್ ಇದೆಯಾ, ನಮ್ಮ ಮನಸ್ಸು ಬ್ಯೂಟಿಫುಲ್ ಆಗಿದೆಯಾ, ಜೀವನ ಖಂಡಿತ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ವೆರಿ ನೈಸ್. ಸೊ ಎಲ್ಲರಿಗೂ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಅದೇ ಜೀವನದ ಮೂಲ ಮಂತ್ರ ಆಗಿರುತ್ತೆ. ಊಟ ಮಾಡಬೇಕು, ಊಟಕ್ಕೋಸ್ಕರ ದುಡಿಬೇಕು ಅನ್ನೋಂಥದ್ದು. ಕಲಾ ಜೀವನದಲ್ಲೇ ಅನ್ನ ತಿನ್ನುವಂತ ಆಸೆನ ಇಟ್ಕೊಂಡು ರಂಗಕ್ಕೆ ಕಾಲಿಡ್ತೀರಾ, ಅಲ್ಲೇ ದುಡಿತೀರಾ. ಎಷ್ಟು ಊಟ ಮಾಡಿದ್ರಿ? ಒಂದು ತುತ್ತ ಅಥವಾ ಪೂರ್ತಿ ಬಟ್ಟಲ? ನಮ್ಮ ಮನೆಯವರೆಲ್ಲರೂ ಬಟ್ಟಲು 3 ಹೊತ್ತಿನ ಊಟ ಹೊಟ್ಟೆ ತುಂಬ ಊಟ ಮಾಡಿದ್ರು ಮನೇಲೆಲ್ಲರೂ. ನಮ್ಮ ಅಪ್ಪ, ಅಮ್ಮ, ತಂಗಿ, ತಮ್ಮ, ನನ್ನ ಮಗ, ಗಂಡನ ನಾನು ಸೇರಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರು ದುಡ್ದು ಅವ್ರು ತಿಂತಾರೆ, ಅದ್ರನ್ನು ನಾನು ಇದು ಮಾಡಲ್ಲ. ಬಟ್ ಆದರೂ ನಮ್ಮ ಮನೇಲೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ತಲೆ ತುಂಬ ವಿದ್ಯಾಭ್ಯಾಸ ತುಂಬಿಕೊಂಡ್ರು ನನ್ನ ತಂಗಿ, ತಮ್ಮ. ಜೀವನ ಕಟ್ಕೊಂಡ್ಲು ನನ್ನ ತಂಗಿ ಮದುವೆ ಆಗಿ. ತಮ್ಮ ಅವನಿವಾಗ ಕಲ್ತು ಬಿಟ್ಟು 1-2 ವರ್ಷದಲ್ಲಿ ಅವನದು ಕೆಲಸ ಆಗುತ್ತೆ. ಸೊ ಅಷ್ಟೇ. ಸೇವಿಂಗ್ಸ್ ಯಾವುದು ಇದೇ ಸೇವಿಂಗ್ಸ್ ಅಲ್ವಾ. ಕೆಲವರು ಕೇಳ್ತಾರೆ ಏನು ಉಳಿತಾಯ ಮಾಡಿದ್ರಿ ರಂಗಭೂಮಿಯಿಂದ? ಇಲ್ಲ, ರಂಗಭೂಮಿಗೆ ಬರೋವಾಗ ತುಂಬ ಜನ ಕೇಳ್ತಾ ಇದ್ರು, ನಾಟಕಕ್ಕೆ ಹೋಗೋದಾ? ಏನಿದೆ ನಾಟಕದಲ್ಲಿ, ಏನಾಗುತ್ತೆ? ಅವತ್ತಿದ್ದು ಬಂದಿದ್ದು ಅವತ್ತಿದ್ದು ಖಾಲಿ ಆಗುತ್ತೆ, ಮತ್ತು ಇನ್ನೇನು ಮಾಡ್ತೀರಾ ನೀವು? ಬಟ್ ಅವತ್ತಿದ್ದು ಬಂದು ಅವತ್ತಿದ್ದು ಖಾಲಿಯಾಗಿಯೇ ರಂಗಭೂಮಿಲಿ ಎಷ್ಟೋ ಜನ ಕಲಾವಿದರು ಇವತ್ತೂ ದುಡಿತಾ ಇದ್ದಾರೆ. ಎಷ್ಟೋ ಜನ ಹೆಮ್ಮೆಯಿಂದ ಹೇಳ್ತಾರೆ, ನಾನು ರಂಗಭೂಮಿಯಲ್ಲಿ ದುಡ್ದು ಇದು ಮಾಡಿದೆ, ನಾನು ಅಂಗಡಿ ಮಾಡಿದೆ, ನಾನು ಕಾರ್ ತೆಗೆದೆ, ನನ್ನ ಮನೆ ಕಟ್ಟಿದೆ, ನಾನು ತಂಗಿ ಮದುವೆ ಮಾಡಿದೆ, ಅಕ್ಕಂದ್ರ ಮದುವೆ ಮಾಡಿದೆ, ನನ್ನ ತಮ್ಮನಿಗೆ ಮೆಡಿಸಿನ್ ಮಾಡಿದೆ, ಅಪ್ಪಮ್ಮನ ಹುಷಾರು ಮಾಡಿದೆ. ಇದು ಸಾಧನೆ ಅಲ್ವಾ? ರಂಗಭೂಮಿಯಿಂದ ಇದಕ್ಕಿಂತ ಜಾಸ್ತಿ ಏನು ಕೊಡೋದಕ್ಕಾಗುತ್ತೆ? ರಂಗಭೂಮಿ ಇದಕ್ಕಿಂತ ಜಾಸ್ತಿ ಒಂದು ಕೊಡುತ್ತೆ, ಅಭಿಮಾನಿಗಳನ್ನು. ಅದಕ್ಕಿಂತ ದೊಡ್ಡ ಸ್ವತ್ತು ನಿಮ್ಗೆ ಏನು ಬೇಕು? ಹೊರಗಡೆ ಹೋದಾಗ 4 ಜನ ಪರಿಚಯ ಹಿಡಿದು ನೀವು ಅವರಲ್ವಾ ಅಂತ ಕೇಳೋ ಅಂಥ ಒಂದು ಪರಿಚಯ ಹಿಡಿತಾರೆ, ನಮ್ಗೆ ಗುರುತು ಹಿಡಿತಾರೆ. ಅದಕ್ಕಿಂತ ದೊಡ್ಡ ಸಾಧನೆ ನಾವು ಮಾಡೋ ಅಂಥದ್ದು ಏನಿದೆ? ಅಷ್ಟೇ ಸಾಕು. ಬಟ್ ಸೇವಿಂಗ್ಸ್ ಮಾಡಿಕೊಂಡು ಅದನ್ನಿಟ್ಟು ಯಾರೋ ನಾವು ಸತ್ತೋದ್ಮೇಲೆ ಯಾವನೋ ಒಬ್ಬ ತಿಂದುಬಿಟ್ಟು, ನಮ್ಮ ಮಗನ ಮಗಳ ಯಾರೋ ತಿಂದುಬಿಟ್ಟು ಅವ್ರು ಸಾಯಿಸೋದಕ್ಕಿಂತ ನಮ್ಮ ಜೀವನನ ನಾವು ಇದೇ ರೀತಿ ಖುಷಿಯಿಂದ ಕಟ್ಕೊಂಡು ಹೋಗೋದೇ ಬೆಸ್ಟ್ ಅಲ್ವಾ? ಸೇವಿಂಗ್ಸ್ ಇಲ್ಲದೇನೆ ವಿ ಆರ್ ಹ್ಯಾಪಿ. ಆರ್ಟಿಸ್ಟ್ ಈಸ್ ವೆರಿ ಹ್ಯಾಪಿ. ಅದರಲ್ಲೂ ಥಿಯೇಟ್ರ್ ಆರ್ಟಿಸ್ಟ್, ರಂಗಭೂಮಿ ಕಲಾವಿದರಂತೂ ಫುಲ್ ಹ್ಯಾಪಿ. ಯಾವತ್ತು ಇವತ್ತು ದುಡಿತಾರೆ, ನಾಳೆ ತರ್ತಾರೆ, ಖರ್ಚು ಮಾಡ್ತಾರೆ, ಜೀವನ ಆಯಿತು, ಬಿಂದಾಸ್. ಮತ್ತು ಅದನ್ನು ತಗೊಂಡೋಗಿ ಸೇವಿಂಗ್ಸ್ ಮಾಡಿ ಅದನ್ನು ಯಾವನೋ 10 ವರ್ಷ ಆದಮೇಲೆ ಬಂದು ಅದನ್ನು ತಿಂದು ತೇಗಿ ಹೋಗಬೇಕಾ?
ಬೇಕಾ ಜೀವನ? ನಾವಿವತ್ತು ಸಂತೋಷ ಪಡದೆ ನಾವು ಕಂಜ್ಯೂಸ್ ಮಾಡ್ಕೊಂಡು ನಾವು ದುಡ್ದು ಸೇವಿಂಗ್ಸ್ ಮಾಡ್ಕೊಂಡು ಇಟ್ಟಿದ್ದನ್ನು ನಮ್ಮ ಮಗನೋ ಇಲ್ಲ ಸೊಸೆನೋ ಯಾರೋ ಬಂದು ತಿಂದು ಹೋಗ್ತಾರೆ, ಅವ್ರ ಜೀವನ ಸಂತೋಷವಾಗಿ ಹೋಗುತ್ತೆ. ನಾವು ಯಾವಾಗ ದುಃಖ ಪಡಬೇಕು? ನಾವಿವಾಗ ಸೇವಿಂಗ್ ಮಾಡಿಕೊಂಡು. ದಟ್ಸ್ ಅ ಲೈಫ್. ಆರ್ಟಿಸ್ಟ್ ಲೈಫ್ ಇಟ್ಸ್ ದ ಬೆಸ್ಟ್ ಲೈಫ್ ನಾನು ಹೇಳೋದಾದ್ರೆ. ಇವತ್ತು ದುಡಿತೀವಿ, ನಾಳೆ ಖರ್ಚು ಮಾಡ್ತೀವಿ, ಹೋದಲ್ಲಿ ಜಾಲಿ ಮಾಡ್ತೀವಿ, ತಿಂತೀವಿ, ಬರ್ತೀವಿ, ತೇಗ್ತೀವಿ, ಅಷ್ಟೇ ಜೀವನ, ಅಷ್ಟೇ. ನಿಮ್ಮ ಕುಟುಂಬದವರ ಎಲ್ಲರ ಆಸೆಯನ್ನ ಈಡೇರಿಸಿದೀರಾ. ಅವ್ರು ಏನ್ ಅನ್ಕೊಂಡಿದ್ದಾರೆ ಆ ಜೀವನವನ್ನ ನೀವು ಕಟ್ಟಿಕೊಟ್ಟಿದ್ದೀರಾ. ನಿಮ್ಮ ಆಸೆನ ನಾನ್ ಕೇಳ್ತೇನೆ, ನಿಮ್ಗೆ ಏನ್ ಆಸೆ ಇದೆ ಜೀವನದಲ್ಲಿ ಇನ್ನು ಮುಂದೆ? ನನಗೆ ದೊಡ್ಡ ಅಂದರೆ ತುಳುರಂಗಭೂಮಿಲಂತೂ ನಾನೊಂದು ನಟಿಯಾಗಿ ಬಂದಿದ್ದೀನಿ, ಅಂದರೆ ಹಾಸ್ಯ ನಟಿಯಾಗಿ. ನನಗೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಹಾಸ್ಯ ನಟಿ ಆಗಬೇಕು. ಹಾಸ್ಯ ನನಗೆ ಹೀರೋಯಿನ್ ಆಗಬೇಕು ಇಲ್ಲ ಬೇರೆ ಏನು ಆ್ಯಕ್ಟ್ ಮಾಡಬೇಕು ಅಂತೆಲ್ಲ, ಬಟ್ ನನಗೆ ದೊಡ್ಡ ಹಾಸ್ಯ ನಟಿ ಆಗಬೇಕು. ಎಲ್ಲರನ್ನ ನಗಿಸ್ಬೇಕು. ನನ್ನನ್ನು ನೋಡಿದ್ರೆ ಎಲ್ರಿಗೂ ನಗು ಬರಬೇಕು. ಟೋಟಲಿ ನನ್ನ ಮನಸ್ಸಲ್ಲಿರೋದು ಅಷ್ಟೇ. ಇವಾಗ ದಾರಿಲಿ ಹೋಗೋವಾಗಲೂ ಯಾರಾದರೂ ಸಿಕ್ಕರೆ ಆಲ್ಮೋಸ್ಟ್ ನನ್ನ ನೋಡಿದ ತಕ್ಷಣ ನಗ್ತಾರೆ. ಅವ್ರಿಗೆ ಯಾವುದೋ ಇಮ್ಯಾಜಿನೇಷನ್ ಹೋಗುತ್ತೆ ಅನಿಸುತ್ತೆ ಕಾಮಿಡಿದ್ದು. ಸೊ ಇಮ್ಮಿಡಿಯೇಟಾಗಿ ಈಗ ನೋಡಿದ್ರೆ ಹಿಂಗೆ ಮಾಡ್ತಾರೆ. ಸೊ ಆ ಫೀಲ್ ಬರುತ್ತೆ ಅಲ್ವಾ. ನಿಜವಾಗಿ ಅಪಹಾಸ್ಯ ಮಾಡಿದ್ರೆ ಅಲ್ಲ ನಮ್ಮನ್ನು ನೋಡಿ ಬೇರೆಯವ್ರು ನಕ್ಕರೆ ಒಂಥರ ಫೀಲ್ ಆಗುತ್ತೆ ಯಾರಿಗಾದ್ರೂ. ಬಟ್ ನನ್ಗೆ ಆ ಫೀಲೇ ಬರೋಲ್ಲ. ನನ್ಗೆ ಖುಷಿ ಆಗುತ್ತೆ ಅವ್ರು ನಗೋವಾಗ, ಅಯ್ಯೋ ನನ್ನ ನೋಡಿ ನಗ್ತಾ ಇದ್ದಾರೆ ಎಲ್ಲರೂ ಅಂತೇಳಿ. ಸೊ ನನಗೆ ಟೋಟಲಿ ಏನಂದರೆ ನಾನು ಸಾಯೋ ತನಕ ನಾನು ನಗಿಸ್ಬೇಕು. ಅದು ನಾನು ಸಿನಿಮಾದಲ್ಲಾಗಿರ್ಬೋದು, ನಾಟಕದಲ್ಲಾಗಿರ್ಬೋದು, ನನ್ನ ಸುತ್ತಮುತ್ತ ಇರೋರನ್ನಾಗಿರ್ಬೋದು. ನಾನು ಹೋದ ಪ್ಲೇಸ್ ನಗ್ತಾ ಇರಬೇಕು ಅಷ್ಟೇ. ಎಲ್ಲರೂ ನಗ್ತಾ ಇರಬೇಕು ಟೋಟಲ್. ಮತ್ತು ಮುಖ ಗಂಟಾಕಿ ಇಟ್ಕೊಳ್ಳೋರಂದರೆ ನಂಗೆ ಆಗೋದೇ ಇಲ್ಲ. ನನ್ನ ಪಕ್ಕದಲ್ಲಿರೋರು ನಾನು ಏನಾದರೂ ಹೇಳಿದ ತಕ್ಷಣ ಅಬ್ವಿಯಸ್ಲಿ ಒಂದು 4 ಜನ ನಗ್ತಾರೆ. ಒಂದು 5ನೇ ಜನ ಮುಖ ಗಂಟು ಹಾಕೊಂಡು ಇಟ್ಕೊಂಡಿದ್ರೆ ನಾನೇ ಕೇಳ್ತೀನಿ, ಏನಣ್ಣ ಸಾಲ ಬಾಕಿ ಇದೆಯಾ ಕೊಡೋದು? ಯಾಕೆ ಮುಖ ಗಂಟು ಹಾಕೊಂಡಿದ್ದೀರಾ? ಸ್ವಲ್ಪ ನಗ್ರಿ ಅಲ್ಲ. ಸೊ ಆ ರೀತಿ ಆ್ಯಕ್ಚುಲಿ ಈ ರೀತಿ ಇರೋರನ್ನ ಕೇಳೋದಕ್ಕೆ ಆಗ್ತದೆ. ಕೆಲವ್ರು ಹಿರಿಯರು ನಗಲ್ಲ, ಅವ್ರನ್ನ ಕೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ನಗ್ಸೋಕ್ಕೂ ಆಗಲ್ಲ. ಅವ್ರನ್ನ ಏನು ಮಾಡಿದ್ರು ತುಂಬ ಕಡೆ ಆ ರೀತಿ ಆಗಿದೆ. ಬಟ್ ನನ್ನ ಪ್ರಕಾರ ಏನಂದರೆ ನನ್ನ ಜನ್ಮಸಿದ್ಧ ಹಕ್ಕು ನಗ್ಸೋದು ಬೇರೆಯವ್ರನ್ನ ಅಷ್ಟೇ. ನಾನು ನಗಬೇಕು, ನನ್ನ ಹತ್ರ ಇರೋರು ನಗಬೇಕು. ನನ್ನ ಸರೌಂಡಿಂಗ್ ಏನಿದೆ ಅದು ಫುಲ್ ನಗ್ತಾ ಇರಬೇಕು ಅಷ್ಟೇ. ವೆರಿ ನೈಸ್. ಸೊ ಕನ್ನಡ ಚಿತ್ರರಂಗ ಅಂತ ನಿಮ್ಮ ಆಸೆನ ತೋಡ್ಕೊಂಡ್ರಿ. ಯಾರು ನಿಮ್ಮ ಫೇವ್ರೆಟ್ ಕಾಮಿಡಿಯನ್? ಉಮಾಶ್ರೀ ಅಮ್ಮ. ಆಹಾ, ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ಅವರ ಮುಖಾನೇ ನೆನಪು ಬಂತು. ಬಹುಶಃ ಅವರ ಜಾಗನ ಯಾರಿಗೂ ತುಂಬಿಸಕ್ಕಾಗಿಲ್ಲ. ಇಲ್ಲ, ಅದು ಯಾರ ಜಾಗನ ಯಾರು ತುಂಬಿಸಕ್ಕಾಗಲ್ಲ ಕೀರ್ತಿ. ಇವಾಗ ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ, ನಾನು ಈಗ ಆ್ಯಕ್ಟ್ ಮಾಡ್ತಾ ಇದ್ರೆ ನಾನು ಒಂದು ನನಗೆ ಇವಾಗ ಝೀಗೆ ಕರೀತಾರೆ, ಇಲ್ಲ ಅಂದರೆ ಬೇರೆ ಏನಾದರೂ ಈವೆಂಟ್ಗೆ ಕರೀತಾರೆ. ಸೊ ಆವಾಗ ನಾನು ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಬೇರೆಯವರು ಯಾರಾದರೂ ಬಂದು ನಟಿಸ್ಬೇಕಾಗುತ್ತೆ. ಸೊ ಆವಾಗ ಪಾಪ ಅವ್ರು ತುಂಬ ಚೆನ್ನಾಗಿ ನಟಿಸ್ತಾರೆ, ನಮ್ಗಿಂತ ಚೆನ್ನಾಗಿ ನಟಿಸ್ತಾರೆ. ಬಟ್ ಕೋ ಆರ್ಟಿಸ್ಟ್ಗಿರ್ಬೋದು, ಬೇರೆಯವ್ರಿಗಿರ್ಬೋದು, ಪಿಂಕಿ ಆ್ಯಕ್ಟ್ ಮಾಡ್ದಂಗೆ ಆಗಿಲ್ಲ. ಸೊ ಈ ಮಾತು ನನಗೆ ಅಂತ ಅಲ್ಲ, ಎಲ್ರಿಗೂ ಬರುತ್ತೆ. ಅದು ಯಾಕಂದರೆ ಯಾರನ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅವರೊಬ್ಬರೇ. ಇವಾಗ ಉಮಾಶ್ರೀ ಅಮ್ಮ ಇದ್ರೆ ಅವರೊಬ್ಬರೇ, ದೇವದಾಸ್ ಕಾಪಿಕಾಡ್ ಸರ್ ಇದ್ರೆ ಅವರೊಬ್ಬರೇ, ಅರವಿಂದ್ ಬೋಳಾರ್ ಸರ್ ಇದ್ರೆ ಅವರೊಬ್ಬರೇ, ಪಿಂಕಿ ಅವರೊಬ್ಬರೇ. ಅಂದ್ರೆ ಅವ್ರನ್ನ ಅವ್ರಕ್ಕಿಂತ ಚೆನ್ನಾಗಿ ಆಕ್ಟ್ ಮಾಡೋರು ಬರ್ಬೋದು, ಬಟ್ ಅವ್ರ ಸ್ಥಾನನ ತುಂಬಿಸೋದಿಕ್ಕೆ ಯಾರಿಂದಲೂ ಆಗಲ್ಲ. ಯಾಕಂದ್ರೆ ಅವ್ರನ್ನ ಅದಕ್ಕೋಸ್ಕರನೇ ಲಿಜೆಂಡ್ ಅಂತ ಕರೆಯೋದು ನಾವು. ಯಾಕಂದ್ರೆ ಅದೊಂದು ಅದ್ಭುತ ಪ್ರತಿಭೆ, ದೈತ್ಯ ಪ್ರತಿಭೆ, ಏನು ಕೊಟ್ಟರು ಚಚ್ಚಿ ಬಿಸಾಡೋ ಅಂಥ ಪ್ರತಿಭೆ. ಅದನ್ನೆಲ್ಲ ಅಯ್ಯೋ ಆ ರೇಂಜಲ್ಲಿ ನಾವು ಅವ್ರ ಕಾಲಿನ ಧೂಳಿಗೆ ಸಮಾನ. ಇವಾಗ ಆ ಧೂಳು ಎಲ್ಲೋಗಿ ಯಾರ ಕಣ್ಣಿಗೆ ಬಿದ್ದು ಏನೆಲ್ಲ ಆಗುತ್ತೆ ಗೊತ್ತಿಲ್ಲ. ಬಟ್ ನಾವು ಅಲ್ಲಿದ್ದೀವಿ, ನಾವು ಆ ಪ್ಲೇಸಲ್ಲಿದ್ದೀವಿ, ಅದನ್ನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ ಆದರೂ ಕೆಲವೊಂದು ಅವರನ್ನು ನೋಡಿ ಕಲ್ತಿದ್ದಿರ್ಬೋದು. ಅವರು ತುಂಬ ಸ್ಟ್ರಗಲ್ ಲೈಫಿಂದ ಬಂದವರು. ಅವರ ಒಂದೊಂದು ಮಾತುಗಳು ನಮಗೆ ತುಂಬ ಸ್ಟ್ರೆಂತ್ ಆಗಿದೆ. ಸೊ ಹೇಳೋದಾದರೆ ಅವರು ಒಂದು ಇನ್ಸ್ಪಿರೇಷನ್ನೇ ನಮಗೆ. ಜೀವನನ ಹೇಗೆ ಕಟ್ಕೋಬೋದು, ಯಾವ ರೀತಿ ಸಾಧನೆ ಮಾಡ್ಬೋದು ಅಂತೇಳಿ ಉಮಾಶಮ್ಮನ ನೋಡಿ ನಾವು ಕಲಿಬೋದು. ಯಾಕಂದರೆ ಅವರು ತುಂಬ ಗಟ್ಟಿಗಿತ್ತಿ ನೋಡೋದಕ್ಕೆ ಹೋದರೆ. ಸೊ ಹಾಗಾಗಿ ಉಮಾಶಮ್ಮ ಯಾವತ್ತು ಫಾರ್ ಎವರ್ ಲವ್. ಡೆಫಿನೆಟ್ಲಿ ಕನ್ನಡದ ಟಾಪ್ ಹಾಸ್ಯ ನಟಿಯರ ಹೆಸರಲ್ಲಿ ಪಿಂಕಿ ರಾಣಿ ಕೂಡ ಬರಬೇಕು. ಅದು ನಮ್ಮ ವಿಶ್. ಆದಷ್ಟು ಬೇಗ ಅದಾಗ್ಲಿ. ಅದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನ ಮಾಡ್ಲಿಕ್ಕೆ ದೇವ್ರು ನಿಮ್ಗೆ ಅವಕಾಶ ಕೊಡ್ಲಿ ಅಂತ. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಸೊ ಈಗ ಭಗವಂತ ಒಂದು ಅವಕಾಶ ಕೊಡ್ತಾರೆ ನಮ್ಗೆ, ಈ ಜೀವನದ ಈ ಘಟ್ಟವನ್ನ ಡಿಲೀಟ್ ಮಾಡ್ತೇನೆ ಅಥವಾ ಈ ಘಟ್ಟವನ್ನು ಬದಲಾಯಿಸ್ಬಿಡ್ತೇನೆ ಅಂತ ಹೇಳಿದ್ರೆ ಆ ಘಟನೆ ಯಾವುದು, ಆ ಘಟ್ಟ ಯಾವುದು? ಆ ಘಟನೆ ನಂದು ಬಂದಿರೋಂಥ ಸ್ಟ್ರಗಲ್ ಲೈಫ್. ಆ ಒಂದು ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿ ಬಂದಿರೋ ಅಂಥ ಅಷ್ಟು ಪಾರ್ಟನ್ನ ಡಿಲೀಟ್ ಮಾಡ್ತೀನಿ. ಆ ವ್ಯಕ್ತಿ ಬಂದಿರೋ ಅಂಥ ಒಂದಷ್ಟು ಏನು ಒಂದು ವರ್ಷನ್ ಇದೆ, ಆ ವರ್ಷನನ್ನು ಡಿಲೀಟ್ ಮಾಡ್ತೀನಿ ಅಷ್ಟೇ. ಎಸ್. ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಥ್ಯಾಂಕ್ ಯು ಹೇಳಬೇಕು, ನಿಮ್ಮನ್ನ ಇಷ್ಟು ಸ್ಟ್ರಾಂಗ್ ಮಾಡಿದ್ದಕ್ಕೆ, ಖುಷಿಯಾಗಿಟ್ಟದ್ದಕ್ಕೆ ಯಾರಿಗೆ? ಸ್ಟ್ರಾಂಗ್ ಅಂತಲ್ಲ, ನಂದೊಂದು ಆ್ಯಕ್ಚುಲಿ ನಾನು ತುಂಬ ಇಂಟರ್ವ್ಯೂವಲ್ಲಿ ಹೇಳಬೇಕು ಅಂತ ಹೋಗ್ತಾ ಇದ್ದೆ, ಬಟ್ ಕೆಲವು ಇಂಟರ್ವ್ಯೂವಲ್ಲಿ ಆಗಿಲ್ಲ. ನಂದೊಂದು ಸ್ನೇಹಿತೆ ಇದ್ದರು. ಸ್ನೇಹಿತೆ ಅಂದರೆ ಕಲಾವಿದೇನೆ, ಮಂಗಳ ಅಂತೇಳಿ, ತೇಜಸ್ವಿನಿ ಸನಿಲ್ ಅಂತೇಳಿ ನಮ್ಮ ಡ್ರಾಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ಸೊ ಅವರಿಗೆ ನನ್ನ ಅಕ್ಕ ಅಂತಾನೆ ಕರೆಯೋದು, ಬಟ್ ನನಗೆ ಫ್ರೆಂಡ್. ಅವರು ಫ್ರೆಂಡಿಗಿಂತ ಜಾಸ್ತಿ ಒಂದು ಅಕ್ಕನೇ. ಬಟ್ ಆ ಒಂದು ಅಕ್ಕನಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಒಂದೊಂದ್ಸಲ ಅಂದರೆ ಸರಿ ಇರ್ತಾರೆ, ಒಂದೊಂದ್ಸಲ ಯಾವಾಗೂ ಜಗಳ ಮಾಡ್ತೀವಿ, ಕೋಪ ಮಾಡ್ತೀವಿ, ಬೇರೆ ಆಗ್ತೀವಿ, ಮತ್ತು ಪ್ಯಾಕಪ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ಆದರೂ ತುಂಬ ಕಷ್ಟದ ಸಮಯದಲ್ಲಿ ನನ್ನನ್ನು ಎತ್ತಿ ಹಿಡಿದಿದ್ದು ಅಕ್ಕ. ಯಾಕಂದರೆ ನನ್ನ ಅಪ್ಪನಿಗೆ ಹುಷಾರಿಲ್ಲದೆ ಇದ್ದಾಗಲೂ ನನ್ನನ್ನು ನಾನಿದ್ದೀನಿ ಕಣೆ, ಹೆದರಬೇಡ, ನಾನಿದ್ದೀನಿ, ನಿನ್ನಪ್ಪ ಅಲ್ಲ ನನ್ನಪ್ಪ ಅಂತೇಳಿ. ಸೊ ಆ ರೀತಿಯೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಅಕ್ಕ. ಸೊ ನಾವು ಸಹಾಯ ಮಾಡಿದವ್ರನ್ನ ಮತ್ತು ನಾವು ಬಂದ ದಾರಿನ ಯಾವತ್ತೂ ಮರಿಬಾರ್ದಂತೆ. ಸೊ ನಾನು ಎಲ್ಲೂ ಅಕ್ಕನಿಗೆ ಥ್ಯಾಂಕ್ಸ್ ಹೇಳೋದಕ್ಕಾಗಲಿಲ್ಲ. ಸೊ ಮಂಗಳಕ್ಕ, ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ, ತುಂಬ ಯಾವ ರೀತಿಲಿ ಅಂತಲ್ಲ, ತುಂಬ ಸಹಾಯ ಮಾಡಿದ್ದಾರೆ. ಅದನ್ನು ನಾನು ಹೇಳಲೇಬೇಕು. ಯಾಕಂದರೆ ನಾನು ಹೇಳದೇ ಇದ್ದರೆ ಅದು ನನ್ನ ಒಂದು ಮನಸ್ಸಾಕ್ಷಿಗೆ ಮಾಡೋ ಒಂದು ಏನಂದರೆ ಒಂದು ಇದಿರ್ಬೋದು. ಸೊ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿತ್ತು. ಮಂಗಳಕ್ಕನಿಗೆ ಥ್ಯಾಂಕ್ಸ್ ಹೇಳಿದೆ ಇವತ್ತು. ಸಾರಿ ಕೇಳಬೇಕು ಅಂತಾದರೆ? ಸಾರಿ ಕೇಳಬೇಕು ಅಂದರೆ ನನ್ನ ಮಗನ ಹತ್ರನೇ. ಯಾಕಂದರೆ ಅವನಿಗೆ ನನಗೆ ಟೈಮ್ ಕೊಡೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಾನು ಯಾವಾಗಲೂ ದುಡಿತಾ ಇರ್ತೀನಿ, ಯಾವಾಗಲೂ ಏನಾದರೂ ಈವೆಂಟ್ ಇದ್ದರೆ ಹೋಗ್ತೀನಿ, ನಾಟಕ ಇದ್ದರೆ ಹೋಗ್ತೀನಿ, ಹೀಗೆ ಹೋಗ್ತಾ ಇರೋವಾಗ ಅವನಿಗೆ ಟೈಮ್ ಕೊಡೋದಕ್ಕೆ ಇವತ್ತಿನವರೆಗೂ ಆಗಿಲ್ಲ. ಯಾಕಂದರೆ ನನಗೆ ಲೈಫಲ್ಲಿ ತುಂಬ ಬ್ಯುಸಿ ಇರಬೇಕು. ಯಾಕಂದರೆ ನಂಗೆ ಟೆನ್ಷನ್ ತಗೋಬಾರ್ದು. ನನ್ನ ಇಂಟೆನ್ಷನ್ ಏನಿದೆ, ನನ್ನ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಸೊ ಈ ಟೈಮಲ್ಲಿ ಅವನಿಗೆ ಸ್ಪೆಷಲ್ಲಾಗಿ ನನ್ನ ಅಮ್ಮ ಅಂತ, ಯಾಕಂದರೆ ನನ್ನ ಅಮ್ಮ ಅಪ್ಪನೇ ಅವನಿಗೆ ಅಮ್ಮ ಅಪ್ಪನ ಥರನೇ ಸಾಥ್ ಕೊಟ್ಕೊಂಡು ಬೆಳೆಸ್ತಾ ಇದ್ದಾರೆ. ಅವನಿಗೆ ಸ್ಟ್ರಾಂಗ್ ಮಾಡ್ತಾ ಇರೋದೇ ನನ್ನ ಅಪ್ಪ ಅಮ್ಮ. ಸೊ ಈ ಟೈಮಲ್ಲಿ ನಾನು ಅವನ ಜೊತೆ ಇರಬೇಕು, ಬಟ್ ಅವನ ಅಪ್ಪನ ಸ್ಥಾನನ ನಾನೇ ತುಂಬಿಸ್ತಾ ಇದ್ದೇನೆ. ಯಾಕಂದರೆ ನನ್ನ ಮಗನ ಬೇರೆ ಯಾರೂ ನೋಡ್ಕೋಬಾರ್ದು. ನಂದದೊಂದು ಸ್ವಾರ್ಥ. ನನ್ನ ಮಗನ ಏನಿದ್ರೂ ನಾನೇ ನೋಡ್ಕೋಬೇಕು. ನನ್ನೊಂದು ಆಸೆ ಏನು ಅಂದರೆ, ನನ್ನ ಮಗ ನನ್ನ ಮಗನ ಏನು ಸ್ಟಡೀಸ್ ಇದೆ ಅದು ಫಿನಿಶ್ ಆದ ವೆರಿ ನೆಕ್ಸ್ಟ್ ಡೇ ನಾನು ಸತ್ರು ಪರವಾಗಿಲ್ಲ, ಬಟ್ ಅಲ್ಲಿ ತನಕ ನಾನು ಜೀವಂತವಾಗಿರಬೇಕು. ಯಾಕಂದರೆ ನನಗೆ ಅದೊಂದು ಛಲ. ಯಾಕಂದರೆ ₹1 ನನ್ನ ಮಗ ಯಾರ್ದು ತಗೊಂಡು ಜೀವಿಸಬಾರ್ದು ನಾಳೆ. ಇವಾಗ ತಮ್ಮ ತಂಗಿನೂ ಇದ್ದಾರೆ, ಹೇಳ್ತಾರೆ ನಾವು ಕೊಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ಬಟ್ ನನಗೆ ಬೇಡ. ಯಾಕಂದರೆ ಅದು ನನ್ನ ಸ್ವಾರ್ಥನ. ಅದು ನನ್ನ ಮಗ ಏನಿದ್ರು ನನ್ನಿಂದನೇ ಆಗಬೇಕು, ಅವನು ಬೇರೆಯವರಿಂದ ಅಲ್ಲ. ಅಷ್ಟು ನನಗೆ ಯಾಕೋ ಅದೊಂದು ಸ್ವಾರ್ಥ. ನನಗೆ ಜೀವನದಲ್ಲಿ ಬೇರೆ ಯಾವ ಸ್ವಾರ್ಥನೂ ಇಲ್ಲ. ನಂದದೊಂದು ಒಪ್ಪನಾಗಿ ಹೇಳೋವಂಥ ಸ್ವಾರ್ಥ, ನನ್ನ ಮಗನ ನಾನು ನೋಡ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರ ಅವನಿಗೆ ಸಾರಿ ಹೇಳಬೇಕು ನಾನು. ಯಾಕಂದರೆ ಅವ್ನಿಗೆ ತುಂಬ ಟೈಮ್ ಕೊಡೋದಕ್ಕಾಗಿಲ್ಲ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ನಾನು. ಬಟ್ ಒಳ್ಳೆ ಅಮ್ಮ ಅಂತ ಅವ್ನಿಗೆ ಗೊತ್ತು ನನ್ನ ಪೊಸಿಷನ್ ಏನು, ನನ್ನ ಪರಿಸ್ಥಿತಿ ಏನು ಅಂತ ಅವ್ನಿಗೆ ಗೊತ್ತು. ಬಟ್ ಆದರೂ ಅವನ ಹತ್ರ ಸಾರಿ ಕೇಳಬೇಕು. ಸಾರಿ ಬಾಬಾ. ಸೊ ನಿಮ್ಮ ಜೀವನ ನೋಡಿದ್ರೆ ಒಂದು ರೀತಿಯ ಆತ್ಮಕತೆ ತರ ಇದೆ. ನಿಮ್ಮ ಜೀವನವನ್ನ ಆತ್ಮಕತೆ ಮಾಡೋದಾದ್ರೆ ಯಾವ ಟೈಟಲ್ ಕೊಡ್ತೀರಾ? ನಗುವಲ್ಲಿ ಬಂದ ಬಿರುಗಾಳಿ. ಆಹಾ, ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನಾನು ಸಾಹಿತ್ಯ ಬರೀತೀನಿ, ನಾನು ಟೈಟಲ್ ಎಲ್ಲ ಬರೀತೀನಿ. ವೆರಿ ನೈಸ್. ಸೊ ಆಗ್ಲಿ, ಆತ್ಮಕಥೆನೂ ಆಗ್ಲಿ ಅಲ್ವಾ? ಅಷ್ಟು ಆತ್ಮಕಥೆ ಬರೆಯೋಷ್ಟೆಲ್ಲ ಬೇಡ, ಅದು ಪುರ್ಸೋದು ಇರಲ್ಲ ನನಗೆ. ಬಟ್ ಈ ಆತ್ಮಕಥೆ ಎಲ್ಲಾದ್ರೂ ಬರೆಯೋದನ್ನ ಅಶ್ವಥ್ ನೋಡಿದ್ರೆ ಮಾತ್ರ ಖಂಡಿತ ಇಲ್ಲ. ಮುನ್ನುಡಿ ಅವ್ರು ಬರೀತಾರೆ, ಹಿನ್ನುಡಿ ನಮ್ಮಮ್ಮ ಬರೀತಾರೆ. ಮತ್ತೆ
ನಿಮ್ಮ ಜೀವನನ ಇಷ್ಟು ಇವತ್ತು ನೆನಪು ಮಾಡ್ಕೊಂಡ್ರಿ. ಕಲಾವಿದರು ಹೀಗೆ ಅವರು ಬೇರೆ ಪಾತ್ರವನ್ನ ನಿಭಾಯಿಸೋದ್ರಲ್ಲಿ ಅವರವರ ಪಾತ್ರವನ್ನೇ ಮರ್ತು ಬಿಡ್ತಾರೆ, ಅವರ ಜೀವನನೇ ಮರ್ತು ಬಿಡ್ತಾರೆ. ಇವತ್ತು ನಿಮ್ಮ ಪಾತ್ರವನ್ನ ನೀವು ನೆನಪು ಮಾಡ್ಕೊಂಡ್ರಿ, ಪಿಂಕಿ ರಾಣಿಯಾಗಿ ಇವತ್ತು ಮಾತಾಡಿದ್ರಿ. ಹೇಗ ಅನ್ನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನ್ಗೇನಂದ್ರೆ ನನ್ಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋದಿಕ್ಕೆ ಬೇಡ. ಇದನ್ನು ನಾನು ಆ ರೀತಿ ಏನು ಮಾಡಿದ್ದೀನಿ, ಏನಕ್ಕೆ ನಾನು ಹೋಗಿ ಇದು ನಾನು ಅರ್ಹಳಲ್ಲ, ಈ ಚಾರಿಗೆ ನಾನು ಅರ್ಹಳಲ್ಲ. ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಸೈಜಲ್ಲಿ ಅಂತ ಹೇಳಿಲ್ಲ, ಬಟ್ ಆದರೂ ಈ ಚೇರಿಗೆ ನಾನು ಅರ್ಹಳಲ್ಲ. ಬಟ್ ಆದರೂ ಯಾಕಂದರೆ ನನ್ನ ತಾಯಿಗೆ ಯಾರಾದರೂ ಒಬ್ಬರು ಫೋನ್ ಮಾಡಿ ಮ್ಯಾಮ್ ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳಿದ್ರೆ, ಯಾಕೆ ನೀನು ಹೋಗಲಿಲ್ಲ, ಹೋಗ್ಬೇಕಿತ್ತು, ಪಾಪ ಅವ್ರು ಏನು ತಿಳ್ಕೊಳ್ತಾರೋ ಏನೋ. ನಮ್ಮನ್ಗೆ ಅದೊಂದು ತುಂಬ. ಆ್ಯಕ್ಚುಲಿ ನೀವು ಕರೆದಾಗ್ಲೂ ಹಾಗೆ, ಹೋಗ್ಬೇಕಿತ್ತು, ಪಾಪ ಹುಡುಗಿ ಫೋನ್ ಮಾಡಿತ್ತು, ಪಾಪ ಬೇಜಾರು ತಿಳ್ಕೊಳ್ತಾಳೆ, ಹುಡುಗಿ ಅಲ್ವಾ, ಹೋಗ್ಬೇಕಿತ್ತು, ಹಾಗೆಲ್ಲ ಹೇಳೋದು. ನಾನು ನಿಜವಾಗ್ಲೂ ನಾನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಮಾತಾಡಬೇಕು ಅಂತ ಆಸೆ ಪಡಲ್ಲ. ಬಟ್ ಆದರೆ ಈ ವೇದಿಕೆ ನನಗೆ ಇಲ್ಲಿ ಇಂಥ ಚೇರಲ್ಲಿ ಕೂತ ತಕ್ಷಣ ನಾನು ಎಮೋಷ್ನಲಿ ಔಟ್ ಆಗ್ತೀನಿ, ಯಾಕೆ ಗೊತ್ತಿಲ್ಲ ನನಗೆ. ಅಶ್ವಥ್ ಡೈಲಿ ಹೇಳ್ತಾನೆ, ಹೋಗು ಎಲ್ಲಿ ಇಂಟರ್ವ್ಯೂಗೆ ಹೋದ್ರು ಇಡೀ ಕುಟುಂಬದೆಲ್ಲ ಹೇಳಿ ಹತ್ತು ಕರೆದು ಎಮೋಷ್ನಲಿ ಒಂದು ಕಾನ್ಸೆಪ್ಟ್ ಮಾಡಿ ಅಲ್ಲೊಂದು ಕಂಟೆಂಟ್ ಕೊಟ್ಟು ಬಾ, ನಿನ್ನನ್ನು ಇನ್ನೇನು ನಗುವಲ್ಲಿ ನೋಡಲ್ಲ ಎಲ್ಲ ಜನಗಳು, ಹೆಂಗಸು ಹೋಗಿ ಅಲ್ಲಲ್ಲಿ ಹತ್ತು ಬಿಟ್ಟು ಬರುತ್ತೆ, ಎಮೋಷ್ನಲಿ ಸೀನ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾನೆ ಅಂತಾರೆ. ಬಟ್ ನನಗೇನು ಅಂದರೆ ಅದು ಯಾಕೋ ಗೊತ್ತಿಲ್ಲ, ಕೇಳ ತಕ್ಷಣ ನಾನು ಔಟ್ ಆಗ್ತೀನಿ, ಇಲ್ಲಾಂದ್ರೆ ಹಿಂಗೇನಾಗ್ತಾ ಇರ್ತೀನಿ. ಸೊ ಇದು ನನ್ನ ಲೆವೆಲ್ಲು ಅಷ್ಟೇ. ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಈ ಒಂದು ವೇದಿಕೆಯಲ್ಲಿ ಏನು ನಾನು ಮಾತಾಡಿದೆ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡ್ದೇನೋ ಇಲ್ಲ ಗೊತ್ತಿಲ್ಲ, ಬಟ್ ಆದರೂ ನನ್ನ ಮನಸ್ಸಲ್ಲಿರೋದನ್ನು ನಾನು ಓಪನ್ ಆಗಿ ಹೇಳಿದೆ. ಸೊ ಏನೋ ಒಂಥರ ಕ್ಲಿಯರ್ ಆಯಿತು ಮನಸ್ಸು ಇವತ್ತು ಮತ್ತೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮಗೋಸ್ಕರ ಬಂದದಕ್ಕೆ, ನಿಮ್ಮ ಅಂತರಾಳವನ್ನ ನನ್ನ ಎದುರು ಬಿಚ್ಚಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಅಂತರಾಳ ಅಲ್ಲ, ಇದು ಅದ್ರೊಳಗಿರುವಂತಹ ಆಳ. ಅಷ್ಟು ಆಳವಾಗಿ ಮಾತಾಡಿದ್ವಿ. ಈ ಕತೆ, ಈ ಸಾಹಸದ ಕತೆ, ಸಾಹಸಿಯ ಕತೆ ನಿಮಗೆ ಇಷ್ಟ ಆಗಿರುತ್ತೆ. ಇದನ್ನ ತಗೊಂಡು ನೀವು ಜೀವನದಲ್ಲಿ ಏನೋ ಕಲಿಯುವಂಥದ್ದಿದೆ, ಅದನ್ನ ಕಲಿಯೋಣ ನಾವೆಲ್ಲರೂ ಸೇರಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.